ಕರ್ನಾಟಕದ ನಾಡಿ ಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ನೋಡ್ತಾ ಇರುವಂತ ಎಲ್ಲ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಿಮ್ಮವಳಾದಂಥ ಸೌಜನ್ಯತೆಯಿಂದ ಮಾಡುವಂತ ಸ್ವಾಗತ ಸುಸ್ವಾಗತ. ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 7 ನಡೀತಾ ಇದೆ. ಮದುವೆ ಆದಮೇಲೆ ಓ ಮೈ ಗಾಡ್ ಮೈ ಲೈಫ್ ಇಸ್ ಓವರ್ ಹೇಳುವಂಥ ದಿನಗಳು ಮೊದಲು. ಆದರೆ ಇವತ್ತು ಮದುವೆ ಆದ ನಂತರ ಮೈ ಲೈಫ್ ಸ್ಟಾರ್ಟ್ಸ್ ನೌ ಹೇಳುವಂಥ ಜನಾಂಗ. ಈ ಜನಾಂಗದಲ್ಲೂ ಕೂಡ ತಾಯಂದಿರಿಗೆ ಮಾಡಿದಂತಹ ವೇದಿಕೆ ಅಂತ ಹೇಳಿದರೆ ನಮ್ಮ ಟಿವಿಯಲ್ಲಿ ಪ್ರಸ್ತುತವಾಗುವಂತಹ ಡಾನ್ಸ್ ಮಮ್ಮಿ ಡಾನ್ಸ್. ಇದೀಗ ಈ ಡಾನ್ಸ್ ಮಮ್ಮಿ ಡಾನ್ಸ್ ಕಾರ್ಯಕ್ರಮದ 7ನೇ ಸೀಸನ್ನಲ್ಲಿ ನಾವಿದ್ದೇವೆ. ಎಲ್ಲ ಮಮ್ಮೀಸ್ ತುಂಬ ತಯಾರಾಗಿ ಬಂದಿದ್ದಾರೆ. ಯಾಕಂದರೆ ಈ 7ನೇ ಸೀಸನ್ನ ಕ್ವಾರ್ಟರ್ ಫಿನಾಲೆ ರೌಂಡ್ಗೆ ನಾವು ಎಂಟ್ರಿ ಕೊಡ್ತಾ ಇದ್ದೇವೆ. ವಿಶೇಷ ಏನು ಅಂತ ಹೇಳಿದ್ರೆ ಈ ಒಂದು ಫುಲ್ ಪ್ರೋಗ್ರಾಮ್ನ ಫಸ್ಟ್ ಟೈಮ್ ಎವರ್ ಈ ಒಂದು ರೌಂಡ್ನಲ್ಲಿ ಒಂದು ಸೈಡಲ್ಲಿ ಕೊರಿಯೋಗ್ರಾಫರ್, ಒಂದು ಸೈಡಲ್ಲಿ ಫ್ಯಾಮಿಲಿ ಮೆಂಬರ್ 3 ಜನ ಸೇರಿಕೊಂಡು ಡಾನ್ಸ್ ಮಾಡ್ತಾ ಇರುವಂಥದ್ದು ಪ್ರಪ್ರಥಮ ಬಾರಿಗೆ ಆಗ್ತಾ ಇದೆ. ಸೊ ಮತ್ತೊಮ್ಮೆ ಎಲ್ಲ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 7 ಪವರ್ಡ್ ಬೈ ಸಿಟಿಡೆಲ್ ಡೆವಲಪರ್ಸ್, ಸದ್ಗುರು ಗ್ರಾಮ್ ಫ್ಲವರ್ ಸೋಪ್ ಹಾಗೂ ಶಶಿ ಡಿಟರ್ಜೆಂಟ್ ಇವರೆಲ್ಲ ಸ್ಪಾನ್ಸರ್ಸ್ಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ ನಮ್ಮ ಈ ಕಾರ್ಯಕ್ರಮದ ಕ್ವಾರ್ಟರ್ ಫಿನಾಲೆ ರೌಂಡ್ ಅನ್ನ ಪ್ರಾರಂಭಿಸ್ತಾ ಇದ್ದೇವೆ. ರೆಡಿ ಟು ಗೋ. ಡಾನ್ಸ್ ಮಮ್ಮಿ ಡಾನ್ಸ್ನ ಟ್ಯಾಗ್ ಲೈನ್ ಅನ್ನು ನೋಡಿದ್ರೆ ನೀವು ನೋಡ್ಬೋದು, ಇಟ್ ಈಸ್ ನಮ್ಮ ಸೂಪರ್ ಮಾಮ್ಸ್. ಈ ನಮ್ಮ ಸೂಪರ್ ಮಾಮ್ಸ್ ಅನ್ನು ಜಡ್ಜ್ ಮಾಡ್ಲಿಕ್ಕೆ ಬರುವಂತಹ ನಮ್ಮ ಸೂಪರ್ ಜಡ್ಜಸ್ ಬರುವಂತಹ ಸಮಯ. ಸೊ ಇಟ್ಸ್ ಟೈಮ್ ಟು ವೆಲ್ಕಮ್ ದ ವೆರಿ ಯಂಗ್ ಡ್ಯಾಶಿಂಗ್ ಡೈನಮಿಕ್ ಡಾನ್ಸರ್, ಆಕ್ಟರ್, ಡಿರೆಕ್ಟರ್, ವಾಟ್ ನಾಟ್, ಸೂಪರ್ ಪ್ಯಾಕೇಜ್ ಆಫ್ ಆಲ್ ಟ್ಯಾಲೆಂಟ್ಸ್ ಅಂತ ಹೇಳ್ಬೋದು. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಎಲ್ಟನ್ ಮ್ಯಾಸ್ಕರೇನರ್ಸ್. Super. So welcome Melton. Thank you. As always, very like Tojondulare. But what to do, Mummy show. Anyways, how are you feeling? Dance Mummy Dance season 7 quarter finale avondundu. The best part is ಈತನೆಟ ಈ ವೇದಿಕೆ ಟ್ರೈ ಮಲ್ಪಂದಿನ ಒಂಜಿ ಎಕ್ಸ್ಪೆರಿಮೆಂಟ್ ಮಲ್ತೊಂದುಲ್ಲ. ಪಾರ್ಟಿಸಿಪೆಂಟ್ ಆರ್ನೊಟ್ಟಿಗೆ ಒಂಜಿ ಫ್ಯಾಮಿಲಿ ಮೆಂಬರ್, ಒಂಜಿ ಕೊರಿಯೋಗ್ರಾಫರ್. So what are you expecting from this round? See, it feels good. Okay, and obviously irpandi like a different try mantonulla, and try encha mantonulla pannaga it's the first house and the second house. First house dare pannaga namma illadaklu, second house is our class, our profession, it's choreography. So 2 houses combining together with the contestant. So I don't know, it would be, they can create wonders and I'm expecting it. Wonderful. Namma dai try mantonulla pannaga ಈತ್ ಸೀಸನ್ ಅರ್ದು ನಮ್ಮ ಓಕೆ ಅಕ್ಲೆಗ್ಲ ಆಡಿಯನ್ಸ್ ತೂಪುನ ಅಕ್ಲೆಗ್ಲ ಬೋರ್ ಆದುಪ್ಪು ನಮ್ಮ ಇಂಚ ಮನ್ಪೋಲಿ ಅಕ್ಲೆಗ್ಲ ಥಾಟ್ಸ್ ಒಪ್ಪುಂಡು. ಸೊ ಒನ್ ಆಫ್ ದ ಥಾಟ್ ಅಕ್ಲ್ನ ಪಬ್ಲಿಕ್ನ ಒನ್ ಆಫ್ ದ ಥಾಟ್ ಹಿಂಗೆ ಬಂದಿತ್ತೆ. ಸೊ ಐಕ್ ನಮ್ಮ ಡಿಸ್ಕಸ್ ಮಂತದ್ದು ದೆನ್ ವಿ ಹ್ಯಾವ್ ಟೇಕನ್ ದಿಸ್ ಸ್ಟೆಪ್. ಸೊ ಆಬ್ವಿಯಸ್ಲಿ ಇಟ್ ವಿಲ್ ಟರ್ನ್ ಔಟ್ ಟು ಬಿ ಅ ಗುಡ್ ಎಪಿಸೋಡ್. ಸೂಪರ್. ಪ್ರತಿ ಸಲ ಎಂಕಲ್ ಹೊಸತದಾದನ್ನ ಟ್ರೈ ಮಲ್ಪೊಡು ದಂಡ ಜಡ್ಜಸ್ ನಕಲ್ನ ಇನ್ಪುಟ್ ಆದಿಪ್ಪಾಡು, ಟೆಕ್ನಿಕಲ್ ಟೀಮ್ ದ ಡಿಸ್ಕಷನ್ ಆದಿಪ್ಪಾಡು, ಮಸ್ತ್ ಎಫರ್ಟ್ಸ್ ಪೋದಿಪ್ಪುಂಡು. ಅವು ಪೂರ ಆಯ್ ಬೊಕ್ಕ ಬಾರಿ ಶೋಕದ ಒಂಜಿ ಸ್ಟೇಜ್ ಎಂಕಲ್ ಶೋ ತುಪ್ಪ ಆ ಶೋಕದ ಪರ್ಫಾರ್ಮೆನ್ಸ್ ಅಂತುವನ್ ಎಂಕಲ್ ರೆಡಿ ಆಗೋದಿಲ್ಲ. ಒನ್ಸ್ ಅಗೇನ್ ವೆಲ್ಕಮ್, ಯು ಹಾಟ್ ಸೀಟ್ ಇಸ್ ವೈಟಿಂಗ್. ಟೇಕ್ ಇಟ್. ಆಲ್ ರೈಟ್, ಗೋಯಿಂಗ್ ಟು ದ ನೆಕ್ಸ್ಟ್ ಜಡ್ಜ್, ಡಾನ್ಸ್ ಕಾ ಡ್ಯಾಡಿ ಅಂತ ನಾವು ಅವ್ರನ್ನ ಕರೀತೇವೆ. ಯಾಕಂತ ಹೇಳಿದ್ರೆ ಡಾನ್ಸ್ ಯಾವ ಥರದ್ದಾಗಿದ್ರು ಕೂಡ ಅದನ್ನು ಅರ್ದು ಕುಡ್ದು ಅದನ್ನು ಭಾರಿ ಒಂದು ಎಕ್ಸ್ಪರ್ಟೀಸನ್ನು ಮಾಡಿದಂತಹ ಡಾನ್ಸ್ ಕೊರಿಯೋಗ್ರಾಫರ್. ತುಂಬ ವರ್ಷದಿಂದ ಅವರ ಎಕ್ಸ್ಪೀರಿಯನ್ಸಿಂದ ತುಂಬ ಜನರಿಗೆ ಡಾನ್ಸ್ ಮುಖೇನ ಮಾರ್ಗದರ್ಶನ ನೀಡ್ತಿರುವಂತಹ ನಮ್ಮ ಮುಂದಿನ ಜಡ್ಜ್ ಪ್ರಮೋದ್ ಆಳ್ವಾ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಪ್ರಮೋದ್ ಆಳ್ವಾ. ವೆಲ್ಕಮ್ ಟು ದ ಶೋ. ಬ್ಲ್ಯಾಕ್ ಆ್ಯಂಡ್ ಸಿಲ್ವರ್, ವಾಟ್ ಅ ಕಾಂಬಿನೇಷನ್. ಪ್ರಮೋದ್ ಸರ್ ಬರ್ನಾಗ ಇನ್ನು ಎಂಚ ಡ್ರೆಸ್ ಮಲ್ತಂದು ಬರ್ಪೇರಿಂದ ಕಾತಂದು ಇಪ್ಪನಕ್ಕೂ ಮಸ್ತ್ ಜನ ಇಪ್ಪೇರ. ಉಲ್ಲೇರು ಪನ್ಪುಜೇರು ಮಾತ್ರ ಉಲ್ಲೇರು ಡೆಫಿನೆಟ್ಲಿ. ರೈಟ್. ಸೊ ಸೀಸನ್ 7 ಫಸ್ಟ್ ಟೈಮ್ ಎಂಕಲ್ ಒಂಜಿ ವಿಭಿನ್ನವಾಯಿನಂಚಿನ ಕ್ವಾರ್ಟರ್ ಫಿನಾಲೆದ ಎಕ್ಸ್ಪೆರಿಮೆಂಟ್. ಕಂಟೆಸ್ಟೆಂಟ್ ಉಲ್ಲೇರು, ಕೊರಿಯೋಗ್ರಾಫರ್ಲ ಉಲ್ಲೇರು, ಫ್ಯಾಮಿಲಿ ಮೆಂಬರ್ಲ ಉಲ್ಲೇರು, ಒಂಜಿ ಟ್ರೈ ಮಲ್ತೊಂದುಲ್ಲ. ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್ ವಿತ್ ದಿಸ್ ರೌಂಡ್? ಡೆಫಿನೆಟ್ಲಿ ತೀನ್ ಕ ತಡ್ಕ ಬೆಸ್ಟ್ ಆದಪ್ಪು. ಇತ್ನೆಟ್ಟ ನಮ್ಮ ಏಪಲ್ಲ ಡುವೆಟ್ ಆವಡು ಗ್ರೂಪ್ ರೌಂಡ್ ಅಂಚಪ್ರ ಯೂಶುವಲ್ ತೂ ಒಂದಪ್ಪ. ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಆ್ಯಸ್ ಅ ಕೊರಿಯೋಗ್ರಾಫರ್ಗಳ ಮಸ್ತು ಆಪ್ಷನ್ಸ್ ಉಂಡು ಕೊರಿಯೋಗ್ರಾಫಿ, ಮೆನಿ ಕಾನ್ಸೆಪ್ಟ್ ಮಲ್ಪೊಲಿ. ಸೊ ಸಮುದ್ರ ಬಂದ್ಪೇರತ್ತ. ಸೊ ಕೊರಿಯೋಗ್ರಾಫರ್ಸ್ನಕ್ಲ ಎಂಚ ಮಲ್ತದಿರಕ್ಲ ಕಂಟೆಸ್ಟೆಂಟ್ ಕೊರಿಯೋಗ್ರಾಫಿಂದ ಅವು ಎಂಕ್ಲೆಗೆ ಒಂಜಿ ಚಾಲೆಂಜ್ ತುಯರ ಬಾರಿ ಎಕ್ಸೈಟೆಡ್ ಕಾತೊಂದುಲ್ಲ ಎಂಕಲ್. ವಂಡರ್ಫುಲ್, ಸೂಪರ್. ಸೊ ಆಲ್ ದ ವೆರಿ ಬೆಸ್ಟ್. ದಯಪಂಡ ಮೂಲ್ ಮಲ್ತಿನಕ್ಲೆಗೆ ಮಾರ್ಕ್ಸ್ ಕೊರ್ಪುನ ಅವು ನಿಖಿಲ್ನ ಒಂಜಿ ಜವಾಬ್ದಾರಿ ಅಂಚೆ ನಿಖಿಲೆಗ್ಲ ಆಲ್ ದ ಬೆಸ್ಟ್ ಪನ್ನೊಂದಿಲ್ಲ. ಯುವರ್ ಹಾಟ್ ಸೆಟ್ ಇಸ್ ವೈಟಿಂಗ್. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.
ಓಕೆ, ಸೊ ಪ್ರಮೋದ್ ಸರ್ ಹೇಳಿದ ಹಾಗೆ ತೀನ್ ಕಾ ತಡ್ಕ, ನಮ್ಮ ಜಡ್ಜಸ್ನ 3 ಸೀಟರಿಗೆ ತಡ್ಕ ಹಾಕಬೇಕು ಅಂತ ಹೇಳಿದ್ರೆ ನಮ್ಮ ಗ್ಲಾಮರ್ ಬ್ಯೂಟಿ ಬರಬೇಕಾಗುತ್ತೆ. ಸೊ ಆ ಥರ್ಡ್ ಜಡ್ಜ್ ಫಾರ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 7 is a very beautiful, graceful and the sweetie doll of the judgment seat, Adviti Shetty. Please put your hands together for Adviti Shetty. నా బందే పుల్ల కాటలే రింగ రింగ రోజులంగా ఒట్టు బరుವಾಗ ಅಡ್ಡ ಸೆಳಕು ಜಾರಿ ಬಿತ್ತು ಹೆಂಡ ಸುರಿವಾಗ. ಥ್ಯಾಂಕ್ ಯು. As I described, doll ತರಾನೇ ಕಾಣ್ತಾ ಇದ್ದಾರೆ. You're looking beautiful as always. And you are also looking beautiful as always. ಓಕೆ, ಎನಿವೇಸ್ ಡಾನ್ಸ್ ಮಮ್ಮಿ ಡಾನ್ಸ್ ಇಲ್ಲಿ ನಮ್ಗಿಂತ ನಮಗೆ ಸ್ವಲ್ಪ ಕಾಂಪ್ಲೆಕ್ಸ್ ಕೊಡುವಂಥ ಮಮ್ಮೀಸ್ ಕೂಡ ಬರ್ತಾರೆ. ಐ ಥಿಂಕ್ ವಿ ಹ್ಯಾವ್ ರಿಯಲಿ ಎಕ್ಸೈಟೆಡ್ ಮಮ್ಮೀಸ್ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಡಾನ್ಸ್ ಮಮ್ಮಿ ಡಾನ್ಸ್ ವಿ ಹ್ಯಾವ್ ಅ ಟ್ರಯೋ. ಈ ಸಾರಿ ಮಮ್ಮೀಸ್ ಇದ್ದಾರೆ, ಮಮ್ಮೀಸ್ನ ಫ್ಯಾಮಿಲಿ ಮೆಂಬರ್ ಇದ್ದಾರೆ ಆ್ಯಂಡ್ ಕೊರಿಯೋಗ್ರಫರ್ ಇದ್ದಾರೆ. ಸೊ ವಾಟ್ ಇಸ್ ದಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದಿಸ್ ರೌಂಡ್? ಆ್ಯಕ್ಚುಲಿ ನಾನು ತುಂಬ ಆ್ಯಕ್ಚುಲಿ ಮಸ್ತ್ ಎಕ್ಸೈಟ್ಮೆಂಟ್ ಉಂಟು ದಾಯ್ಪಂಡ. ಐ ಥಿಂಕ್ ಲಾಸ್ಟ್ ಸೀಸನ್ ಉಳ್ಳ ಇಂಕುಲು ಇಂಚಿಂದ ರೌಂಡ್ ಮಂತ್ ಇಜಂಡು. ಸೊ ಅಕ್ಲೆನ ಪೂರ ಫ್ಯಾಮಿಲಿ ಮೆಂಬರ್ಸ್ ಬಂದಾಗ ಐ ಥಿಂಕ್ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ಆತೆ ಲೈಫ್ಡ್ ಏರ್ ಇಜ್ಜರ್ನಲ್ಲ ಎಂಕ್ಲೆನ ಫ್ಯಾಮಿಲಿ ಎಂಕ್ಲಿಗೆ ಏಪಲ ಬೋರ್ಡು ಬೋಕ ಒಪ್ಪೇರು. ಸೊ ಅಕ್ಲೇನ್ ಪೂರ ಒಟ್ಟಿಗೆ ಈ ಸ್ಟೇಜ್ ಇಡ್ತು ಯಾರ ಮಸ್ತ್ ಖುಷಿ ಆವೊಂದುಂಡು. ಆ್ಯಂಡ್ ಎಂಕ್ಲೆಗ್ಲ ಜಡ್ಜಸ್ಗೆ ಒಂದು ಎಕ್ಸೈಟ್ಮೆಂಟ್ ದಾಯ್ಪಂಡ ಲಾಸ್ಟ್ ಇಯರ್ ತೂತಿ ಜಾತೆ. ಸೊ ಈ ವರ್ಷ ಪೂರೆರೆಲ್ಲ ತುಯರೆ ತಿಕ್ಕೊಂಡು. ವಂಡರ್ಫುಲ್. ಸೊ ಎಂಕ್ಲಿಗ್ಲ ಎಕ್ಸೈಟ್ಮೆಂಟ್ ಜಾಸ್ತಿ ಉಂಡು ಆ್ಯಂಡ್ ವಿ ವಾಂಟ್ ಯು ಟು ಗೋ ಆ್ಯಂಡ್ ಎಂಜಾಯ್ ದ ಹಾಟ್ ಸೀಟ್ ದೇರ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ವೆಲ್ಕಮ್ ಟು ದ ಶೋ ಒನ್ಸ್ ಅಗೇನ್. ಟೇಕ್ ಕೇರ್. Sun Premium Refined Sunflower Oil, Dance Mummy Dance Season 7, powered by Citadel Developers, Sashi Detergent and ಸದ್ಗುರು ಗ್ರಾಮ್ ಫ್ಲವರ್ ಸೋಪ್. ಎಲ್ರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ ನಮ್ಮ ಹಲವಾರು ಸ್ಪಾನ್ಸರ್ಸ್ ಇದ್ದಾರೆ, ಅವ್ರಿಗೆಲ್ರಿಗೂ ನಮ್ಮ ಕೃತಜ್ಞತೆ ಕೊಡ್ತಾ ನಮ್ಮ ಇವತ್ತಿನ ಕ್ವಾರ್ಟರ್ ಫಿನಾಲೆ ರೌಂಡ್ನ ಫಸ್ಟ್ ರೌಂಡನ್ನು ಪಾರ್ಟಿಸಿಪೇಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಕಂಟೆಸ್ಟೆಂಟ್ ಬರ್ತಾ ಇರೋದು ಡಾನ್ಸ್ ವಿತ್ ಮಸ್ತಿ ಅನ್ನುವಂಥ ಒಂದು ಕಾನ್ಸೆಪ್ಟ್ನ ಜೊತೆಗೆ. ಯಾವ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಅರೆ ಡಾನ್ಸ್ ವಿತ್ ಮಸ್ತಿ, ಅದೇ ಕಾನ್ಸೆಪ್ಟ್. ತುಂಬ ಬಿಂದಾಸ್ ಆಗಿ ಬಂದು ನಮ್ಮೆಲ್ಲರ ಜೊತೆ ಮಸ್ತಿ ಮಾಡಿಕೊಂಡು ಅವರ ಡಾನ್ಸಿಂಗ್ ಟ್ಯಾಲೆಂಟನ್ನು ಕೂಡ ತೋರಿಸ್ಲಿಕ್ಕಿರೋರು ನಮ್ಮ ಇಂದಿನ ಫಸ್ಟ್ ಕಂಟೆಸ್ಟೆಂಟ್, ದಟ್ ಇಸ್ ತನುಷಾ. ಅವ್ರು ಯಾರ ಜೊತೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಪುಟಾಣಿ ಮಗಳು ಹಾಗೂ ಅವರ ವೆರಿ ಸ್ಟ್ರಾಂಗ್ ಕೊರಿಯೋಗ್ರಫರ್. ಈ 3 ಜನ ತೀನ್ ಕಾ ತಡ್ಕ ಪರ್ಫಾರ್ಮ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಸೊ ಪ್ಲೀಸ್ ಪುಟ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದ ಫಸ್ಟ್ ಕಂಟೆಸ್ಟೆಂಟ್ ಆಫ್ ದ ಕ್ವಾರ್ಟರ್ ಫಿನಾಲೆ, ತನುಷಾ ವಿತ್ ಹರ್ ಟೀಮ್. ಅಮ್ಮ ನೋಡಮ್ಮ, ಸೆಟ್ ಎಷ್ಟು ಚೆನ್ನಾಗಿದೆ, ನಾವು ಒಂದು ರೀಲ್ಸ್ ಮಾಡೋಣ. ಅಯ್ಯೋ ಬೇಡ ಮಗಳೇ, ಸರ್ ಬಂದರೆ ಬೈತಾರೆ. ಅಯ್ಯೋ ಇರಲಿ ಬಿಡಮ್ಮ, ಏನಾಗಲ್ಲ. ಆಹಾಹಾಹಾ. ಓಯ್, ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ರೆ ರೀಲ್ಸ್ ಮಾಡ್ತಾ ಕೂತಿದ್ದೀರಾ? ಬನ್ನಿ ಪ್ರಾಕ್ಟೀಸಿಗೆ, ಮತ್ತು ಸರ್ ಬಂದರೆ ಬೈತಾರೆ. ಇಷ್ಟೆಲ್ಲ ಸ್ಲೋ ಇದ್ರೆ ಮಾಡೋಕ್ಕಾಗಲ್ಲಪ್ಪ, ಸ್ವಲ್ಪ ಫಾಸ್ಟ್ ಮಾಡಿ. ಫಾಸ್ಟ್ ಅಂದರೆ ಇಷ್ಟು ಜೋರಾಗ ಮಾಡೋದು ನನ್ನ ಕೈಯಲ್ಲಾಗಲ್ಲಪ್ಪ.
ಅಯ್ಯೋ ಹಂಗೆ ಅನ್ಬೇಡಮ್ಮ ಶ್ರೀನಿಕಾ, ಒಂದೇ ಒಂದು ಚಾಕ್ಲೇಟ್ ಕೊಡಿಸ್ತೀನಿ, ಬಾರಮ್ಮ ಪರ್ಫಾರ್ಮ್ ಮಾಡು. ನಾನು ಸಿಕ್ಕಾಪಟ್ಟೆ ಚೂಟಿಯೋ, ನಿಮ್ಮ ಕೈಗೆ ಸಿಗದ ಲೂಟಿಯೋ. ಈ ನಫ್ರ ಬಿಟ್ಟಾಕು ನನ್ ಸುತ್ತ ಸುತ್ತಾಕು. ಪಟಾಕಿ ಪೋಲಿಯೋ ನಾಟಿ ನಾಟಿ ಚೋರಿಯೋ, ಡಬಲ್ ಬ್ಯಾರಲ್ ಕೋವಿಯೋ, ನೋಡಿ ಆದೆ ಪೋಲಿಯೋ. ಎಲ್ಲಿ ಸರ್ ಒಂದು ಚಾಕ್ಲೇಟೇ ಕೊಡಲಿಲ್ಲ. ಚಂದ್ರನನ್ನೇ ಕೇಳು, ನಿನ್ನ ಕಾಲ ಕೆಳಗೆ ಇಡುವೆ, ನಿನ್ನ ಕಿಕ್ಕೆ ಸಾಕು, ಇನ್ನು ಎಣ್ಣೆ ಸೋಡಾ ಬಿಡುವೆ. ನಿಂಗೆ ಯಾಕೆ ಬೀಳಬೇಕು ಇಷ್ಟು ಜನರ ನಡುವೆ, ನನ್ನ ಹುಡುಕಿಕೊಂಡು ನೀನು ಎಲ್ಲಿ ತನಕ ಬರುವೆ. ಬರುವೆ ಕನಸಲ್ಲಿಯೂ ನಿನ್ನ ಮನಸ್ಸಲ್ಲಿಯೂ, ಊರೆಲ್ಲ ಹುರ್ಕೊಳ್ಳೋ ನ್ಯೂಸ್ನಲ್ಲೇ ಬರ್ಕೊಳ್ಳೋ ಸ್ಟೋರಿಯೋ. ಪಟಾಕಿ ಪೋಲಿಯೋ ನಾಟಿ ನಾಟಿ ಚೋರಿಯೋ, ಡಬಲ್ ಬ್ಯಾರಲ್ ಕೋವಿಯೋ, ನೋಡಿ ಆದೆ ಪೋಲಿಯೋ. ಬಾಸೋ ಏ ಬಾರ್ಸೋ. రామరానంటూనే సిన్నదో సిన్నదో, రాములరి గుడికొచ్చే సిన్నదో సిన్నదే. రామరానంటూనే సిన్నదో సిన్నదో, రాములరి గుడికొచ్చే సిన్నదో సిన్నదే. కాకాదంటూనే కుర్రదో కుర్రదో, తోటకాడకొచ్చిందే కుర్రదో కుర్రదే. పచ్చి పచ్చి మంటూనే పిల్లదో పిల్లదో, పల్లెట్టుకొచ్చిందే పిల్లదో పిల్లదే. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು. ಯಾಕೆ ಸರ್ ಇಷ್ಟೊಂದು ಪ್ರಾಕ್ಟೀಸ್ ಮಾಡಿಸ್ತೀರಾ? ನಾನು ಆರಾಮಾಗಿ ಆಟ ಆಡ್ಕೊಂಡಿರ್ತೀನ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ತನುಷಾ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಕ್ವಾರ್ಟರ್ ಫಿನಾಲೆ ರೌಂಡ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ, ರೈಟ್? Thank ಹೇ you. ಪುಟಾಣಿ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್. ಏನ್ ಹೆಸರು? ಶ್ರೀನಿಕಾ. ಶ್ರೀನಿಕಾ. ಪ್ರಾಕ್ಟೀಸ್ ಮಾಡು ಅಂತ ಹೇಳಿದ್ರೆ ರೀಲ್ಸ್ ಮಾಡ್ತಾ ಕೂತ್ಕೊಳ್ತೀಯಾ? ಯಾರು ರೀಲ್ಸ್ ಮಾಡ್ತಾ ಇರೋದು ಯಾರು, ನೀನಾ ಮಮ್ಮಿನ ಜಾಸ್ತಿ? ಇಬ್ರು. ಫೇಮಸ್ ಆಗಿದ್ದು ರೀಲ್ಸ್ ಯಾವುದು ನೀವು ಮಾಡಿದ್ದು? ಮಾಡಲ್ಲ. ಏ ಮಕ್ಕಳು ಸುಳ್ಳು ಹೇಳಲ್ಲ, ಹೇಳಿ ಅಮ್ಮ, ಯಾರು ರೀಲ್ಸ್ ಮಾಡೋದು, ನೀವಾ ಮಮ್ಮಿನ? ನೋಡ್ತೀರಿ ನೀವು ಮಮ್ಮಿ ಕುತ್ಕೊಂಡು ರೀಲ್ಸ್ ನೋಡ್ತೀರಾ? ಮಾಡ್ತೀರಾ? ಓಕೆ. ಡ್ಯಾನ್ಸಲ್ಲಿ ಯಾರು ಹುಷಾರು, ನೀವಾ ಮಮ್ಮಿನ? ಓ ವೆರಿ ಗುಡ್. ಓಕೆ, ಎನಿವೆ ಥ್ಯಾಂಕ್ ಯು ಸೋ ಮಚ್. ಹಾಗೂ ಕೊರಿಯೋಗ್ರಾಫರ್ ಅಲ್ಲ ನಿಮ್ಮ ಹೆಸರು? ಜೀವನ್ ಅವರು ಮೇನ್ ಕೊರಿಯೋಗ್ರಾಫರ್ ನೀವೇ, ರೈಟ್? ಸೊ ಯಾವಾಗಲೂ ಪಾರ್ಟಿಸಿಪೆಂಟ್ ಹತ್ರ ಮಾತಾಡ್ತಾ ಇರ್ತೀವಿ, ಇವತ್ತು ನಿಮ್ಮ ಹತ್ರ ಮಾತಾಡೋಣ. ಹೇಗನ್ನಿಸ್ತು ಡಾನ್ಸ್ ಆದಮೇಲೆ? ಫೀಲ್ ಹ್ಯಾಪಿ ಮ್ಯಾಮ್. ಫೀಲ್ ಹ್ಯಾಪಿ. ಹೆಚ್ಚಾಗಿ ಕಾಂಟೆಸ್ಟೆಂಟ್ ಜೊತೆಗೆ ಒಂದು ಕೊರಿಯೋಗ್ರಾಫರ್ ಅಂಡ್ ಡಾನ್ಸ್ ಮಾಡಿಸ್ತಾರೆ, ಬಟ್ ಇವತ್ತು ಫ್ಯಾಮಿಲಿ ಮೆಂಬರು, ಕೊರಿಯೋಗ್ರಾಫರು, ಡಾನ್ಸರು ಎಲ್ಲ ಸೇರುವಾಗ ಯಾವ ರೀತಿಲಿ ಪ್ಲ್ಯಾನ್ ಮಾಡಿದ್ರಿ? ನಿಮ್ಮ ಟೀಮ್ ಡಾನ್ಸ್ ವಿತ್ ಮಸ್ತಿ ಅಂತ ಇತ್ತು, ಎಷ್ಟು ಮಸ್ತಿ ತಗೊಂಡು ಬಂದ್ರ? ಎಸ್ ಮ್ಯಾಮ್, ಫಸ್ಟ್ ಆಫ್ ಆಲ್ ನಮಗೆ ಇದು ಕಾನ್ಸೆಪ್ಟ್ ಒಂಥರ ನ್ಯೂ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಇದುವರೆಗೂ ನಾನು ಈ ಥಾಟ್ ಎಲ್ಲೂ ಕೇಳಿಲ್ಲ, ಕಂಟೆಸ್ಟೆಂಟ್ ಪ್ಲಸ್ ಫ್ಯಾಮಿಲಿ ಮೆಂಬರ್. ಸೊ ಥ್ಯಾಂಕ್ಸ್ ಟು ನಮ್ಮ ಟಿವಿಗೆ ಇಂಥ ಹೊಸ ಕಂಟೆಂಟ್ ಕೊಟ್ಟು ನಮ್ಮ ಇನ್ನೂ ಕೊರಿಯೋಗ್ರಾಫರ್ಸ್ಗೆ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಸಖತ್ ಒರಿಜಿನಲ್ ಮಗ. ಓಕೆ, ಇನ್ನು ಥಿಂಕ್ ಮಾಡುವಂಥ ಕೆಪಾಸಿಟಿ ಇನ್ನೂ ಜಾಸ್ತಿ ಆಯಿತು. ಓಕೆ. ಅಂತ ಕಲಿಯೋದು ತುಂಬ ಇತ್ತು ಮ್ಯಾಮ್. ಅದು ಹೆಂಗೆ ತೊಗೊಳೋದು, ಯಾವ ಥರ ತೊಗೊಳೋದು, ತುಂಬ ಡಿಸ್ಕಷನ್ ಆಗಿ ಕಾನ್ಸೆಪ್ಟ್, ಥೀಮ್ಸು ಅದೆಲ್ಲ ಡಿಸೈಡ್ ಮಾಡಿ ಲಾಸ್ಟಿಗೆ ಡಾನ್ಸ್ ವಿತ್ ಮಸ್ತಿ ಅಂತ ತಗೊಂಡ್ವಿ. ಓಕೆ. ಸೊ ಸಿಂಪಲ್ ಆಯಿತು, ಸ್ವಲ್ಪ ಈಸಿ ಆಯಿತು. ಈಸಿ ಅಲ್ಲ ಆ್ಯಕ್ಚುಲಿ. ಕಾನ್ಸೆಪ್ಟ್ ಇದ್ದರೆ ಒಂದು ಥಿಂಕ್ ವೈಸ್ ಮಾಡಿರ್ತೀವಿ, ಅಲ್ಲಿ ಇಲ್ಲಿ ಬ್ರೇಕ್ ಇರುತ್ತೆ, ಆರಾಮಾಗಿ ಮಾಡಿಬಿಡ್ಬೋದು. ಇದು ಫುಲ್ ಟಪೋರಿ ಸ್ಟೆಪ್ಸು, ಫುಲ್ ಮಸ್ತಿ, ತುಂಬಾ ಎನರ್ಜಿ, ಫುಲ್ ಮಸ್ತಿ. ಅದೇ ಸ್ಟ್ಯಾಮಿನಾ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಮೂರು ಜನರಲ್ಲಿ ಸ್ಟ್ಯಾಮಿನಾ ಯಾರು ಜಾಸ್ತಿ ಇತ್ತು? ಕೊರಿಯೋಗ್ರಾಫರ್ ಸರ್ದೇನಾ? ಓಕೆ, ಅದಕ್ಕೆ ಅವ್ರು ಸರ್ ಆಗಿರೋದು ಅಲ್ವಾ? ರೈಟ್.
ಸೊ ಯಾರೆಲ್ಲ ಬಂದಿದ್ದಾರೆ ನಿಮ್ಮ ಜೊತೆ ಸಪೋರ್ಟ್ ಮಾಡೋದಕ್ಕೆ? ನನ್ನ ಹಸ್ಬೆಂಡು, ನನ್ನ ಫ್ರೆಂಡ್ಸು, ಮತ್ತು ನನ್ನ ಡ್ಯಾನ್ಸ್ ಕ್ಲಾಸಿಂದ ಮಕ್ಕಳು. ಓಕೆ, ಎಲ್ರೂ ಸೂಪರ್. ಬಂದಿದ್ದಾರೆ. ಸೊ ಫಸ್ಟ್ ಕಮೆಂಟ್ ಕೇಳೋಣ, ಫಸ್ಟ್ ಅವ್ರನ್ನ ಕರ್ಸ್ಕೊಂಡು ಅವ್ರ ಜೊತೆನೆ ಕಮೆಂಟ್ಸ್ ಕೇಳೋಣ. ಅವ್ರನ್ನೇ ಕರ್ಸೋಣ, ಯಾಕಂದ್ರೆ ಬೈದ್ರೆ ಅವ್ರಿಗೆ ಬೈಲಿ. ಓಕೆ, ಸೊ ಯಾರೆಲ್ಲ ತನುಷ ಜೊತೆ ಬಂದಿದ್ದೀರಾ, ಹಸ್ಬೆಂಡು, ಫ್ರೆಂಡ್ಸು, ಡಾನ್ಸ್ ಟೀಮು ಎಲ್ಲ ಬೇಗನೆ ಒಂದ್ಸಲ ಸ್ಟೇಜಿಗೆ ಬನ್ನಿ. ಓ, ಹಿಂದ್ಗಡೆಯಿಂದ ಸುಮಾರು ಜನ ಇದ್ದಾರೆ. ಓ, ಬನ್ನಿ 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 ಬನ್ನಿ. ಚಿಲ್ಲರ್ ಪಿಲ್ಲರ್, ವೆರಿ ಗುಡ್ ವೆರಿ ಗುಡ್. ಫಾಸ್ಟ್ 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 ಫಾಸ್ಟ್. ಅಯ್ಯ, ಇಲ್ಲಿ ಬರ. ಸರ್, ಮನೇಲಿ ಮಾತಾಡ್ಲಿಕ್ಕೆ ಬಿಡ್ತಾರಾ? ಅಲ್ಲ, ಈಗ ಮಾತಾಡ್ಲಿಕ್ಕೆ ಅಂದ್ರೆ ಪರ್ಮಿಷನ್ ತಗೋಬೇಕಲ್ಲ. ಜೋಕ್ ಮಾಡ್ತಾ ಇದ್ದೀವಿ. ಸರ್, ನಿಮ್ಮ ಹೆಸರು? ಕಿರಣ್. ಏನ್ ಮಾಡ್ಕೊಂಡಿದ್ದೀರಾ? ಹಾರ್ಟಿಕಲ್ಚರ್ ಕಾಲೇಜಲ್ಲಿ. ವೆರಿ ಗುಡ್, ಸೂಪರ್. ಸೊ ಮದುವೆ ಆಗುವಾಗ ಡಾನ್ಸ್ ಹುಚ್ಚಿತ್ತು ಅಂತ ಗೊತ್ತಿತ್ತ, ಅದ್ರ ನಂತರ ಬೆಳೀತಾ ಬಂತ? ಆದ್ಮೇಲೆ ಗೊತ್ತಾಯ್ತು, ನಿಮ್ಮನ್ನ ಕುಣಿಸುವಾಗ ಗೊತ್ತಾಯ್ತು. ವೆರಿ ನೈಸ್ ವೆರಿ ನೈಸ್. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ ಯು ಸರ್, ಯಾಕಂದರೆ ಮನೆಯವರು ಫ್ಯಾಮ್ಲಿಯವರು ಸಪೋರ್ಟ್ ಮಾಡಿದರೆ ಮಾತ್ರ ನಮ್ಮ ಈ ವೇದಿಕೆಗೆ ಒಂದು ಕಳೆ ಬರುತ್ತೆ. ಯಾಕಂದರೆ ಫ್ಯಾಮಿಲಿ ಮೆಂಬರ್ಸ್ ಹೋಗಬೇಡ ಅಂತ ಹೇಳಿದ್ರೆ ಮಮ್ಮಿನವ್ರು ಎಷ್ಟು ಇಷ್ಟಪಟ್ಟು ಕೋಪ ಮಾಡ್ಕೊಂಡು ಬಂದರೂ ಕೂಡ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ನೀವೆಲ್ಲ ಬಂದು ಎದುರುಗಡೆ ಕೂತ್ಕೊಂಡ್ರೆ ದಟ್ ಈಸ್ ದ ಬಿಗ್ಗೆಸ್ಟ್ ಮಾರಲ್ ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ ಸಿಗುವಂಥದ್ದು. ಸೊ ಫ್ಯಾಮಿಲಿ ಆಗಿ ನಿಮಗೆ ಹಸ್ಬೆಂಡಿಗೆ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್, ತುಂಬ ಖುಷಿ ಆಯಿತು. ಹಾಗಿದೆಲ್ಲ ಸಪೋರ್ಟ್ ಮಾಡ್ಲಿಕ್ಕೆ ಡಾನ್ಸ್ ಕ್ಲಾಸ್ ಮೆಂಬರ್ಸ್ ಬಂದಿದ್ದೀರಾ? ಎಸ್. ಹೇಗೆ ಡಾನ್ಸ್ ಮಾಡ್ತಾರೆ ತನುಷ ಮೇಡಮ್? ರೆಡಿ ಮಾಡಿ ತಂದಿದ್ದೀರಾ ಇವರೇ ಮಾತಾಡಬೇಕು ಅಂತ? ಇಲ್ಲ, ಓಕೆ ಓಕೆ, ಮಾತಾಡಿ. ಇಲ್ಲ, ಅವ್ರಿಗೆ ತುಂಬಾ ಕ್ರೇಜ್ ಇದೆ. ಕ್ರೇಜ್ ಇದೆ, ಹಾ. ತುಂಬಾ ಎನರ್ಜೆಟಿಕ್ ಆಗಿ ಕೊಟ್ಟು ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆ. ಸೊ ನಿಮ್ಮ ಡಾನ್ಸ್ ಕ್ಲಾಸ್ ಹೆಸರೇನು? ಕಲಾಭಾರತಿ. ಕಲಾಭಾರತಿ. ಪಿಲಿಯಾ? ಹಾ, ಇದು ಡೈನೋಸಾರಾ? ಡೈನೋಸಾರ್. ಹೆಲೋ ಡೈನೋಸಾರ್. ಥ್ಯಾಂಕ್ ಯು ಅಮ್ಮ. ಡೈನೋಸಾರ್ ಮಾತಾಡ್ತೀಯಾ? ಹಲೋ. ಓ, ಮಗನಾ? ಪುಟ್ಟಪ್ಪ ಹೇಳ್ಬಾ. ಎಸ್. ಹಲೋ. ಹಾಯ್ ಹಾಯ್. ನೀನು ಡಾನ್ಸ್ ಮಾಡ್ತೀಯಾ? ಮಾಡ್ತೀಯಾ? ಓಕೆ, ಕಮೆಂಟ್ಸ್ ಆದಮೇಲೆ ಮ್ಯೂಸಿಕ್ ಹಾಕ್ತೀವಿ, ಅವಾಗ ನೀನು ಡ್ಯಾಡಿ ಎಲ್ಲ ಡಾನ್ಸ್ ಮಾಡಬೇಕು. ಓಕೆನಾ? ಡನ್, ಪರ್ಫೆಕ್ಟ್. ಸೊ ಫಸ್ಟಿಗೆ ನಾವು ಕಮೆಂಟ್ಸ್ ಕೇಳೋಣ. ರೈಟ್, ಯಾರ ಹತ್ರ ಕೇಳೋಣ? ಸರ್ ನೀವು ಹೇಳಿ ಸರ್, ಯಾರು ಜಡ್ ಹತ್ರ ಫಸ್ಟ್ ಕೇಳೋಣ? ಅದು ಹೆಂಡತಿ ಹತ್ರ ಕೇಳಿನೇ ಆಗ್ಬೇಕಪ್ಪ. ಹೆಸರು ಗೊತ್ತಿಲ್ಲ, ನೀವು ತೋರಿಸಿ. ಯಾವ ಕಲರ್ ಅಂಗಿ ಹಾಕಿದ್ದಾರೆ? ಫಸ್ಟ್ ಜಡ್ಜ್ ಚೆನ್ನಾಗಿದ್ದಾರೆ, ಕನ್ನಡಕ ಹಾಕೊಂಡಿದ್ದಾರೆ ಅಲ್ವಾ? ವೆರಿ ಕ್ರಿಟಿಕಲ್. ಅರೆ ವಾ, ಫ್ಯಾನ್ ಫಾಲೋಯಿಂಗ್ ಭೈ. ಎಲ್ಟನ್ ಮಾಸ್ಕರೇನಸ್, ಓವರ್ ಟು ಯು. ಹಾಯ್ ಎಲ್ರಿಗೂ ಹಾಯ್. ಹಾಯ್ ತನುಷಾ. ಹಾಯ್ ಜೀವನ್. ಓಕೆ, ಈ ರೌಂಡ್ ಬಂದುಬಿಟ್ಟು ಕ್ವಾರ್ಟರ್ ಫೈನಲ್ಸ್, ಕರೆಕ್ಟಾ? ಸೊ ಫ್ರಮ್ ದಿಸ್ ಎಪಿಸೋಡ್ ಆಲ್ 3 of us, ನಾವು ಈ 3 ಜನ ಕೂಡ ಸ್ವಲ್ಪ ಕಮೆಂಟ್ಸ್ ಆಗಲಿ ಸ್ವಲ್ಪ ಸ್ಟ್ರಿಕ್ಟ್ಲಿ ನಾವು ಜಡ್ಜ್ ಮಾಡ್ತೀವಿ. ಓಕೆ, ಜೀವನ್ ಥಾಟ್ ಚೆನ್ನಾಗಿತ್ತು, ಎವ್ರಿಥಿಂಗ್ ವಾಸ್ ನೈಸ್. ಏನು ಕನ್ಸರ್ನ್ ಅಂದರೆ ಎನರ್ಜಿ ಇತ್ತು. ಓಕೆ, ದ್ಯಾಟ್ ವಾಸ್ ನೈಸ್, ಎನರ್ಜಿ ಇತ್ತು. ಬಟ್ ಎನರ್ಜಿ ಹಾಕುವಾಗ ಎಲ್ಲ ಸ್ಟೆಪ್ಸ್ ಅಲ್ಲಿ ಇಲ್ಲಿ ಎಲ್ಲ ಮಿಸ್ ಆಯಿತು. ಕರೆಕ್ಟ್ ಅಲ್ವಾ? ನಿಮ್ಮದು ಆಯಿತು, ತನುಷ್ ಅವ್ರದ್ದು ಕೂಡ ಆಯಿತು ಅಲ್ವಾ? ಸೊ ಹಂಗೆ ಆಗಬಾರ್ದು. ಓಕೆ, ಸಿ ಫ್ರಮ್ ದಿಸ್ ಮೂಮೆಂಟ್ ಎವ್ರಿ ಸ್ಟೆಪ್ ಎವ್ರಿ ಸೆಕೆಂಡ್ ನಾವು ನೋಡ್ತಿರ್ತೀವಿ. ಸೊ ದ್ಯಾಟ್ ಶುಡಂಟ್ ಹ್ಯಾಪನ್. ಎನರ್ಜಿ ಇರಬೇಕು. ಸೊ ಗ್ರಾಫ್ ಹೆಂಗೆ ತಗೊಂಡು ಹೋಗ್ತೀರಾ, ಸ್ಟಾರ್ಟಿಂದ ಸಾಫ್ಟ್ ಮಾಡಿ ಮತ್ತೆ ಹೈ ಹೋಗ್ಕೊಂಡು ಮತ್ತೆ ಕೆಳಗಡೆ ಮತ್ತೆ ಆ ರೆಸ್ಟ್ ಇರಬೇಕು. ಯಾಕೆಂದರೆ ನಿಮ್ಮ ಜೊತೆ ಅವರು ತನುಷ್ ಅವರು ಆಡ್ತಾರೆ, ಪ್ಲಸ್ ಮಗುನೂ ಆಡುತ್ತೆ, ಡಾನ್ಸ್ ಆಡುತ್ತೆ. ಕರೆಕ್ಟ್ ಅಲ್ವಾ? ಸೊ ಯು ಹ್ಯಾವ್ ಟು ಪ್ಲೇ ಸ್ಮಾರ್ಟ್. ಸೊ ಈ ಫುಲ್ ಕೊರಿಯೋಗ್ರಫಿಯಲ್ಲಿ ಸ್ಮಾರ್ಟ್ನೆಸ್ ಯೂಸ್ ಮಾಡಬೇಕಿತ್ತು ಅಂತ ನನಗೆ ಅನಿಸ್ತು ನನಗೆ. ಓಕೆ, ಆ್ಯಂಡ್ ಸಣ್ಣ ಮಗು ವೆರಿ ಕ್ಯೂಟ್ಲಿ ಶಿ ಪರ್ಫಾರ್ಮ್ಡ್. ಒಂದು ಸ್ಮಾಲ್ ಟಿಪ್ ನಿಮಗೆ, ವೆನ್ ಯು ಡಾನ್ಸ್ ಸ್ಮೈಲ್ ಆ್ಯಂಡ್ ಡಾನ್ಸ್, ದಟ್ಸ್ ದ ಬ್ಯೂಟಿ. ಓಕೆನಾ? ಹಾಂ, ಸರಿ. ಆ್ಯಂಡ್ ಸೆಟಪ್ ಎಷ್ಟು ಹಾಕಿದ್ರಲ್ಲ ನೀವು? ಓಕೆ, ಸೆಟಪ್ ಹಾಕಿದ್ರಿ. ಐ ವಾಸ್ ಥಿಂಕಿಂಗ್ ಅಟ್ಲೀಸ್ಟ್ ಒನ್ ಆಫ್ ದ ಪ್ರಾಪರ್ಟಿ ಎಲಿಮೆಂಟ್ ಯೂಸ್ ಮಾಡಿದರೆ ಚೆನ್ನಾಗಾಗ್ತಿತ್ತು ಅಂತ. ಓಕೆ, ನೆಕ್ಸ್ಟ್ ಟೈಮ್ ಪ್ಲೀಸ್ ಅದು ಮೈಂಡಲ್ಲಿ ಇಟ್ಕೊಳ್ಳಿ. ಬಟ್ ಓವರ್ ಆಲ್ ಇಟ್ಸ್ ಅ ನೈಸ್ ಸಿಂಪಲ್ ಕ್ಯೂಟ್ ಆ್ಯಕ್ಟ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಎಲ್ಟನ್. ವಿ ಗೋಯಿಂಗ್ ಟು ದ ನೆಕ್ಸ್ಟ್ ಜಡ್ಜ್, ಅದ್ವಿತಿ ಶೆಟ್ಟಿ. ಹಲೋ. ಹಾಯ್ ಮ್ಯಾಮ್. ಹಾಯ್. ಫಸ್ಟ್ ಆಫ್ ಆಲ್ ಶ್ರೀನಿಕಾಗೆ ನಾನು ಕ್ಯೂಟಾಗಿ ಕಾಣಿಸ್ತಿದ್ದೀರಾ.
ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ಥ್ಯಾಂಕ್ಸ್. ಚಾಕ್ಲೇಟ್ ಕೊಟ್ಟಿಲ್ವಾ ಸರು? ಇದಾದಮೇಲೆ ಕೇಳಿ, ಓಕೆನಾ? ಓಕೆ, ಕಮ್ಮಿಂಗ್ ಟು ದ ಪರ್ಫಾರ್ಮೆನ್ಸ್, ನನಗೆ ಸಿಮಿಲರ್ ಟು ಎಲ್ಟನ್ ಅವ್ರು ಏನು ಅಂದರು, ನನ್ನ ಕಮೆಂಟ್ಸ್ ಕೂಡ ಆಲ್ಮೋಸ್ಟ್ ಸಿಮಿಲರ್ ಇದೆ. ಪಾಸಿಟಿವ್ ಆಗಿ ಮಾತಾಡಬೇಕು ಅಂತಂದರೆ ಸೆಟಪ್ ಚೆನ್ನಾಗಿತ್ತು ಆ್ಯಂಡ್ ಮ್ಯೂಸಿಕ್ ಒಂಥರ ಡಿಫ್ರೆಂಟ್ ಆಗಿತ್ತು. ಸೊ ಮೇ ಬಿ ಬೆಟರ್ ಕೊರಿಯೋಗ್ರಫಿ, ಅಂದರೆ ನೀಟ್ನೆಸ್ ವೈಸ್, ಆಮೇಲೆ ನೀವು ಸ್ಟೆಪ್ ಫಿನಿಷ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುವಾಗ ತುಂಬ ಕ್ಲಮ್ಸಿ ಅನಿಸ್ತಾ ಇತ್ತು. ಅಂದರೆ ನೀವು 3 ಜನನೂ ಡಾನ್ಸ್ ಮಾಡಬೇಕು ಆಗಿರೋದ್ರಿಂದ ಸ್ವಲ್ಪ ಕ್ಲಮ್ಸಿ ಅನಿಸ್ತು. ತನುಷಾ ಅವರ ಮತ್ತು ಶ್ರೀನಿಕಾಗೆ ಕಾಸ್ಟ್ಯೂಮ್ ಇಸ್ ಫೈನ್, ಬಟ್ ತನುಷಾ ಅವ್ರಿಗೆ ಕಾಸ್ಟ್ಯೂಮ್ ಬೇರೆ ಯಾವುದಾದ್ರೂ ಹಾಕ್ಬೋದಿತ್ತು ಅಂತ ನನಗನ್ನಿಸ್ತು. ಬಿಕಾಸ್ ಇನ್ನೂ ಸ್ವಲ್ಪ ಕ್ಲಾರಿಟಿ ಇರ್ತಿತ್ತು. ಇದೇನಾಗಿದೆ ಅಂದರೆ ತುಂಬ ಫ್ರಿಲ್ಸ್ ಇರೋದ್ರಿಂದ ನೀವು ಮಾಡ್ತಿರೋ ಟಪಾಂಗುಚಿ ಸ್ಟೆಪ್ಸ್ ಆಗಲಿ ಅಥವಾ ಈ ಥರ ಚೇಂಜಸ್ಗೆ ತುಂಬ ಕನ್ಫ್ಯೂಸಿಂಗ್ ಅನಿಸ್ತಿತ್ತು ಇಲ್ಲಿಂದ ನೋಡೋವಾಗ. ಸೊ ಮೇ ಬಿ ಬೆಟರ್ ಕಾಸ್ಟ್ಯೂಮ್ ವುಡ್ ಹ್ಯಾವ್ ಆಲ್ಸೋ ಲುಕ್ಡ್ ಮೋರ್ ನೀಟ್ ಅಂತ ಅನಿಸ್ತು. ಆ್ಯಂಡ್ ತನುಷಾ ಅವರೇ, ನೆವರ್ ಮೈಂಡ್, ಚೆನ್ನಾಗಿ ಎನರ್ಜಿ ಇಟ್ಬಿಟ್ಟು ಮಾಡಿದ್ದೀರಾ ನೀವು ಡಾನ್ಸ್. ಆ್ಯಂಡ್ ಗೊತ್ತಾಗ್ತಾ ಇತ್ತು ನಿಮ್ಮ ಎಫರ್ಟ್ಸ್, ಅಂದರೆ ಮಾಡಬೇಕು, ನಾನು ಚೆನ್ನಾಗಿ ಮಾಡಬೇಕು ಅಂತ ಹೇಳಿ. ಯು ಹ್ಯಾವ್ ಟ್ರೈಡ್ ಸಮಥಿಂಗ್ ಗುಡ್, ಟ್ರೈಡ್ ಸಮಥಿಂಗ್ ಟಫ್ ಅಂತ ಅನಿಸುತ್ತೆ. ಬಟ್ ಇದು ಕ್ವಾರ್ಟರ್ ಫಿನಾಲೆ, ಸೊ ಆ್ಯಸ್ ಜಡ್ಜಸ್ ನಾವು ಕೂಡ ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳಬೇಕಾಗುತ್ತೆ ಏನು ಅಂತ. ಬಟ್ ವೆರಿ ಹ್ಯಾಪಿ ಟು ಸಿ ನಿಮ್ಮ ಎಂಟೈರ್ ನಿಮ್ಮ ಹಸ್ಬೆಂಡ್ ಆಗಿರಲಿ, ನಿಮ್ಮ ಕ್ಲಾಸ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ಸಪೋರ್ಟ್ ಮಾಡೋದಕ್ಕೆ. ಐ ಥಿಂಕ್ ಅಟ್ ದ ಎಂಡ್ ಆಫ್ ದ ಡೇ ಸಪೋರ್ಟ್ ಇದ್ದಾಗ ವಿ ಟೆನ್ ಟು ಡೂ ಬೆಟರ್ ಇನ್ ಲೈಫ್. ಸೊ ಅದು ನಿಮ್ಗೆ ಡೆಫಿನೆಟಾಗಿ ಆಗುತ್ತೆ. ಆ್ಯಂಡ್ ಅದೇ ಫನ್ ಆಗಿತ್ತು, ಬಟ್ ಏನೋ ಒಂದು ಮಿಸ್ಸಿಂಗ್ ಇತ್ತು. ಐ ಥಿಂಕ್ ದಟ್ ಕ್ಲಮ್ಸಿನೆಸ್ ಇನ್ನೂ ಕಮ್ಮಿ ಆಗ್ತಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಬಟ್ ನೆವರ್ ಮೈಂಡ್, ಗುಡ್ ಪರ್ಫಾರ್ಮೆನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. Thank you so much, Adviti. So we're going to the third judge, Pramod Alva sir. ಹಾಯ್ ತನುಷಾ ಅವರೇ. ಹಾಯ್ ಸರ್. ಎಷ್ಟು ದಿವಸದ್ದು ಪ್ರಾಕ್ಟೀಸ್? ಸರ್ 11 days ಸರ್. 11 days? ಎಸ್ ಸರ್. ಸಾಕ 11 days? ಇಲ್ಲ ಆ್ಯಕ್ಚುಲಿ ಹಾಂ, ಎಷ್ಟು ದಿವಸ ಮಾಡಿದ್ರು ಕಡಿಮೆನೇ ಸರ್ ಅದು. ಹೌದಾ? ತನುಷಾ ಅವರೇ, ಫಸ್ಟಿದ್ದು ನಿಮ್ಮ ಏನು ಸಾಂಗ್ ಇತ್ತು ತುಂಬಾ ಚೆನ್ನಾಗಿ ಮಾಡಿದ್ರಿ. ಎಷ್ಟು ಕಾನ್ಫಿಡೆನ್ಸಲ್ಲಿ ಮಾಡಿದ್ರಿ ಅಂದರೆ ನಾನು ಯೋಚಿಸಿದೆ ಇದೇ ಕಾನ್ಫಿಡೆನ್ಸ್ ಲೆವೆಲನ್ನು ನೀವು ನೆಕ್ಸ್ಟ್ ಕೊಂಡೋಗ್ತಿದ್ರೆ ಸೂಪರ್ ಬೇರೆ ಲೆವೆಲೇ ಹೋಗ್ತಾ ಇತ್ತು. ಸೆಕೆಂಡ್ ಸಾಂಗ್ ಬರುವಾಗ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ರಿ ಅಲ್ವಾ? ಓಕೆ, ಕಡಿಮೆ ಆಯ್ತಾ ಅದಕ್ಕೆ ಪ್ರಾಕ್ಟೀಸ್ ಸೆಕೆಂಡ್ ನಂಬರಿಗೆ? ಇಲ್ಲ ಸರ್, ಹಾಗೇನಿಲ್ಲ. ಓಕೆ, ಆಲ್ಮೋಸ್ಟ್ ನಿಮ್ಮ ಕೊರಿಯೋಗ್ರಾಫ್, ಯಾಕೆಂದರೆ ಒಂದು ಪ್ರೊಫೆಷ್ನಲ್ ಡಾನ್ಸರ್ ಮತ್ತು ಒಂದು ಕಂಟೆಸ್ಟೆಂಟ್ ಪರ್ಫಾರ್ಮ್ ಮಾಡುವಾಗ ನಮಗೆ ಯಾವಾಗಲೂ ನಾರ್ಮಲಿ ಸ್ವಲ್ಪ ಡಿಫ್ರೆನ್ಸ್ ಕಾಣ್ತದೆ. ಯಾಕೆಂದರೆ ಕೊರಿಯೋಗ್ರಾಫರ್ಸ್ ಆಲ್ಮೋಸ್ಟ್ ಟ್ರೈನ್ ಆಗಿರ್ತಾರೆ, ಎಂಟೈರ್ ಗೊತ್ತಾಯ್ತಾ ಹೇಗೆ ಅಂತೇಳಿ. ಆದರೆ ಆಲ್ಮೋಸ್ಟ್ ನಿಮ್ಮ ಕೊರಿಯೋಗ್ರಾಫರಿಗೆ ನೀವು ಮ್ಯಾಚ್ ಮಾಡಿದ್ದೀರಾ, ಅದು ತುಂಬಾ ಪ್ಲಸ್ ಪಾಯಿಂಟ್ ನಿಮಗೆ. ಸೊ ಆಸ್ ಅ ನೀವು ಡಾನ್ಸರ್ ತುಂಬಾ ಒಳ್ಳೆ ಡಾನ್ಸರ್. ಇನ್ನು ಕೊರಿಯೋಗ್ರಾಫರ್ ಸ್ವಲ್ಪ ಕೊರಿಯೋಗ್ರಾಫಲ್ಲಿ ರಿಸ್ಕ್ ತಗೊಳ್ಳೇಬೇಕು. ಇವತ್ತು ತುಂಬ ಏನು ಮಾಡ್ತಾರೆ, ತುಂಬ ಒಂದು ರಿಸ್ಕ್ ಇಲ್ಲದೆ ಒಂದು ಸಾಫ್ಟಾಗಿ ಒಂದು ಒಳ್ಳೆ ಮೈಂಡ್ ಗೇಮ್ ಆಡಿದ್ದೀರಾ. ಓಕೆನಾ ಅಲ್ವಾ? ಆಕ್ಚುಲಿ ಹಾಗಲ್ಲ ಸರ್, ಅಂದರೆ ಕಾನ್ಸೆಪ್ಟ್ ಥೀಮ್ ತಗೊಳ್ಳೋಂಥ ಫಸ್ಟ್ ತುಂಬ ಡಿಸ್ಕಷನ್ ಆಯಿತು. ಸೊ ಡಿಸ್ಕಷನ್ಸ್ ಆಗಿ ಒಂದು 10 to 15 ಕಾನ್ಸೆಪ್ಟ್ಸ್ ತಗೊಂಡು ಕಾನ್ಸೆಪ್ಟ್ಸ್ ತಗೊಂಡಾಗ ಮತ್ತೆ ಶ್ರೀನಿಕನ್ ಒಂದ್ಸಲ ನಾವು ಯೋಚನೆ ಮಾಡಿದ್ವಿ, ಸೊ ಅವಳಿಗೆ ಏಬಲ್ ಆಗ್ತಾಳೆ ಅಂತ ಹೇಳಿ. ಸೊ ಇವರು ಇನ್ನೂ ಬಿಗಿನರ್, ಮ್ಯಾಮ್ ಆದರೆ ಸ್ವಲ್ಪ ಟ್ರೈನ್ ಅಪ್ ಆಗಿದ್ದಾರೆ. ಸರ್ ಒಂದು 3 months ಆಯಿತು ಅವ್ರೊಂದು ಸ್ವಲ್ಪ ಅಂದ್ರೆ ಮಾಡ್ತಾ. ಸೊ ಹಾಗಾಗಿ ಥಿಂಕ್ ಮಾಡಿದ್ವಿ ನಾವು ಕಾನ್ಸೆಪ್ಟ್ ತಗೊಂಡು. ಆ್ಯಕ್ಚುಲಿ ನಾವು ರೋಲಿಂಗು, ಆಕ್ರೋಬ್ಯಾಟಿಕ್ಸ್ ಮತ್ತು ಡಿಫ್ರೆಂಟ್ ಪ್ರಾಪ್ಸ್ ಎಲ್ಲ ಯೂಸ್ ಮಾಡೋ ಒಂದು ಕಾನ್ಸೆಪ್ಟ್ ಹಾಕೊಂಡು ಸ್ಟಾರ್ಟಿಂಗ್ ಕಾನ್ಸೆಪ್ಟ್ ಪ್ರೆಸೆಂಟೇಷನ್ ಇಟ್ಟಿದೆ. ಅದು ಥೀಮ್ ತಗೊಳ್ಳುವ ಅಂತ ಥೀಮ್ ತಗೊಂಡು ಹಸಿವನ್ನ ಒಂದು ಥೀಮ್ ತಗೊಂಡಿದ್ವಿ. ಸೊ ರೋಪಿಂಗು, ಏರಿಯಲ್ ಆ್ಯಕ್ಟು ಪ್ರತಿಯೊಂದು ಕೂಡ ಪ್ಲಾನ್ ಹಾಕಿ ಆಕ್ಚುಲಿ ಅದೊಂದು 3-4 days ಪ್ರಾಕ್ಟೀಸ್ ಮಾಡಿದ್ವಿ. ಮತ್ತು ಮ್ಯಾಮಿಗೆ ಒಂದು ಸ್ವಲ್ಪ ಪರ್ಸ್ನಲ್ ಇಶ್ಯೂಸ್ ಆಯಿತು, ಸಮ್ ಹೆಲ್ತ್ ಇಶ್ಯೂಸ್ ಆಯಿತು. ಸೊ ಅದಾದ್ಮೇಲೆ ಅವ್ರು ಇಲ್ಲಿ ಇರ್ಲಿಕ್ಕಾಗಲಿಲ್ಲ, ಸೀದಾ ದಾವಣಗೆರೆ ಅಂತ ಹೋದರು. ಸೊ ಹಾಗಾಗಿ ಪ್ರಾಕ್ಟೀಸ್ ಸ್ವಲ್ಪ ಒಂದು 11 days ಸಮಥಿಂಗ್ ಇದಾಗಿತ್ತು. ಓಕೆ, ಫೈನ್, ನೋ ಪ್ರಾಬ್ಲಮ್. ಯಾಕೆ ಗೊತ್ತಾ, ನೀವು ಏನಾದರೂ ಒಂದು ಸ್ವಲ್ಪ ಕಾನ್ಸೆಪ್ಟ್ ತೆಗೆದ್ರೆ ಒಂದು 30% ಕಾನ್ಸೆಪ್ಟ್, ನಾವು ಕಾನ್ಸೆಪ್ಟ್ ಒಳಗೆ ಹೋಗುವ ಕಾರಣ ಸ್ಮಾಲ್ ಮಿಸ್ಟೇಕ್ ಅಷ್ಟು ಗೊತ್ತಾಗಲ್ಲ. ಯಾವಾಗ ನೀವು ಡಾನ್ಸನ್ನೇ ಆ್ಯಸ್ ಅ ಕಾನ್ಸೆಪ್ಟ್ ಆಗಿ ತಗೊಂಡ್ರೆ, ಕಂಪ್ಲೀಟೆಡ್ ನೀವು ಒಂದು ಸಾಂಗನ್ನು ಡಾನ್ಸಲ್ಲೇ ಮಾಡಿ ತೋರಿಸುವಾಗ ನಾವು ಈಚ್ ಆ್ಯಂಡ್ ಎಲ್ಲ ಸ್ಟೆಪ್ಪನ್ನು ನಾವು ಡಿಟೇಲ್ ಆಗಿ ನೋಡಬೇಕಾಗತ್ತೆ. ಮತ್ತು ಎಲ್ಟನ್ ಸರ್ ಹೇಳಿದಾಗೆ ಪ್ರಾಪ್ಸ್ ಯೂಸ್ ಮಾಡಿದಂಥ ರೀತಿ, ಯಾಕೆಂದರೆ ನೀವು ಆಲ್ಮೋಸ್ಟ್ ನಿಮ್ಮ ಎಲ್ಲ ಕಾನ್ಸೆಪ್ಟ್ ಒಂದು ಡಾನ್ಸ್ ಕ್ಲಾಸ್ನ ಒಳಗೆ ಆಗುವಂಥ ಕಾನ್ಸೆಪ್ಟ್. ನೀವು ಸ್ಟಾರ್ಟಿಂಗಿಂದ ಮಾತಾಡೋದು, ನಾವು ಡಾನ್ಸ್ ಕ್ಲಾಸ್, ಈಗ ಸರ್ ಬರ್ತಾರೆ, ಈಗ ಡಾನ್ಸ್ ಕಲಿಸ್ತಾರೆ, ಕಂಟಿನ್ಯೂ ಮಾಡ್ತಾರೆ, ಇದು ಸ್ವಲ್ಪ ಫಾಸ್ಟ್ ಆಯಿತು ಅಂತೇಳಿ ಮಗು ಹೇಳ್ತದೆ, ಇದು ಸ್ವಲ್ಪ ಸ್ಲೋ ಆಗ್ತದೆ ಅಂತೇಳಿ. ಅದಕ್ಕೆ ನನಗೆ ಏನು ಹೇಳ್ತಾರೆ, ಅದಕ್ಕೆ
ಆ ಕೆಲವೊಂದು ಪ್ರಾಪ್ಸ್ ಎಲ್ಲ ಸೂಟ್ ಆಗಲಿಲ್ಲ ಅಂತ ಅನ್ನಿಸ್ತು. ನಾನು ಮೇ ಬಿ ಇದು ರುಕ್ಕಿ ಸುಕ್ಕಿ ರೋಟಿ ಅಂತ ಟೈಪಲ್ಲಿ ಏನೋ ಸ್ವಲ್ಪ ವಿಲೇಜ್ ಸೀಕ್ವೆನ್ಸ್ ಏನೋ ಮಾಡ್ತೀರಂತ ಯೋಚಿಸಿದೆ. ಸೊ ನೆಕ್ಸ್ಟ್ ಟೈಮ್ ನೀವು ಕೊರಿಯೋಗ್ರಫಿ ಮಾಡುವಾಗ ಯೂಸ್ ಮಾಡಿ, ಏನು ಪ್ರಾಪ್ ಇಲ್ಲದಿದ್ರೂ ಓಕೆ ನಮಗೆ, ಓಕೆ ನಮಗೆ ನೀವು ಡಾನ್ಸ್ ಕ್ಲಾಸನ್ನು ಆ್ಯಸ್ ಅ ಕಾನ್ಸೆಪ್ಟ್ ತಗೊಳ್ಳುವಾಗ ನಮಗೆ ಪ್ರಾಪ್ ಇಲ್ಲದಿದ್ರೂ ಓಕೆ. ಇಷ್ಟು ಯಾಕೆಂದರೆ ತುಂಬಾ ಎಕ್ಸ್ಪೆನ್ಸಿವ್, ಒಳ್ಳೆ ಸಂಜೆ ಲೀಲ ಬನ್ಸಾಲಿದ್ದು ಮೂವಿ ಥರ ಎಲ್ಲ ಕಾನ್ಸೆಪ್ಟ್ ಪ್ರಾಪನ್ನು ಹಾಕಿದ್ದೀರಾ ನೀವು ಸರ್. ಅಂದರೆ ಸ್ಟೇಜ್ ರಿಹರ್ಸಲ್ ಇತ್ತು. ಹಾಂ ಹೌದು, ಫೈನ್ ಗೊತ್ತಾಯಿತು. ಅಂದರೆ ಪಿಕಾಕು ಆ ಸೈಡ್ ಎಲ್ಲ ಹೌದು, ಎಲ್ಲ ಡ್ರಮ್ ಎಲ್ಲ ಸ್ವಲ್ಪ ಫೋಕ್ ಎಲಿಮೆಂಟ್ಸ್ ಇತ್ತು ಅಷ್ಟೇ, ಓಕೆನಾ. ನೆಕ್ಸ್ಟ್ ಟೈಮ್ ನೀವು ಏನೇ ಸಾಂಗ್ ಸಿಲೆಕ್ಟ್ ಮಾಡಿದ್ರು, ಏನೋ ಕಾನ್ಸೆಪ್ಟ್ ಸಿಲೆಕ್ಟ್ ಮಾಡಿದ್ರು, ನಿಮ್ಮ ಪ್ರಾಪ್ಸ್ ಆಯ್ಕೆ ಆಗಲಿ, ಸಾಂಗ್ ಆಗಲಿ, ಕಾನ್ಸೆಪ್ಟ್ ಆಗಲಿ ಎಲ್ಲ ಸ್ವಲ್ಪ ಪ್ರಿಪೇರ್ ಮಾಡಿ, ಓಕೆನಾ. 1-2 ಕಾನ್ಸೆಪ್ಟ್ 15 ಕಾನ್ಸೆಪ್ಟ್ ಥಿಂಕ್ ಮಾಡಬೇಕಂತಿಲ್ಲ. 2 ಕಾನ್ಸೆಪ್ಟಲ್ಲಿ ಒಂದು ಬೆಸ್ಟ್ ಅಂತ ತಗೊಂಡು ಅದರ ಮೇಲೆ ವರ್ಕ್ ಮಾಡಿ. 15ರಲ್ಲಿ ಕಾನ್ಸೆಪ್ಟಲ್ಲಿ ಥಿಂಕ್ ಮಾಡಿದರೆ ಒಂದೊಂದು ದಿವಸ ಹೋದರೆ 15 ದಿವಸ ಒಂದೊಂದು ಕಾನ್ಸೆಪ್ಟನ್ನು ಥಿಂಕ್ ಮಾಡಬೇಕಾಗತ್ತೆ ಅಲ್ವಾ. 2 ಕಾನ್ಸೆಪ್ಟ್ ತಗೋರಿ, ನಿಮ್ಮದು ಬೆಸ್ಟ್ ಯಾವುದುಂಟು ಆ ಕಾನ್ಸೆಪ್ಟನ್ನು ಅದರಲ್ಲಿ ಹಾಕಿ, ಓಕೆ. ಥ್ಯಾಂಕ್ ಯು. ಎನಿವೇ ಗಾಡ್ ಬ್ಲೆಸ್. ಸೂಪರ್. ನನಗಂತೂ ಡಾನ್ಸ್ ಇಷ್ಟ ಆಯಿತು. ಆ್ಯಸ್ ಅ ಡಾನ್ಸರ್ ಯು ಆರ್ ವೆರಿ ಗುಡ್ ಡಾನ್ಸರ್. ನಿಮಗೆ ಇನ್ನೂ ಕಾನ್ಫಿಡೆನ್ಸ್ ಬರಬೇಕು, ಓಕೆ. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಸೂಪರ್, ವಂಡರ್ಫುಲ್. ಸೊ ಜಡ್ಜಸಿಂದ ಕಮೆಂಟ್ ಸಿಕ್ಕಿ ಆಯಿತು. ಕೊರಿಯೋಗ್ರಾಫರ್ಗೆ ಏನಾರು ಹೇಳಲಿಕ್ಕಿದೆಯಾ? ಪಾರ್ಟಿಸಿಪೆಂಟಿಗೆ ಏನಾರು ಹೇಳಲಿಕ್ಕಿದೆಯಾ? ಗಂಡನಿಗೆ ಏನಾರು ಹೇಳಲಿಕ್ಕಿದೆಯಾ? ಇಲ್ಲ. ಸೊ ಖುಷಿಯಿಂದ ಒಂದ್ಸಲ ನಮಗೆಲ್ಲರೂ ಒಟ್ಟಿಗೆ ಎಷ್ಟು ಹೆಜ್ಜೆ ಹಾಕಬೇಕು ಅಂತ ಇಷ್ಟ. ಸೊ ಈ ಪುಟಾಣಿ ಇನ್ನು ಜಸ್ಟ್ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟರೆ ಇದ್ದ ಪ್ರಾಪ್ಸ್ನೆಲ್ಲ ಒಡೆದು ಹಾಕುತ್ತೆ. ಎಂಥ ವಿಷಯ ಅಂತ. ಹಾಂ, ಎಂತ? ಹಲೋ, ಡ್ಯಾನ್ಸ್ ಮಾಡ್ತೀಯಾ? ಡ್ಯಾನ್ಸ್ ಮಾಡೋದಾ? ಮ್ಯೂಸಿಕ್ ಹಾಕೋದಾ? ರೈಟ್. ಹಾಂ, ಡ್ಯಾನ್ಸ್ ಕ್ಲಾಸಲ್ಲಿ ಇದು ಡ್ಯಾನ್ಸ್ ಕ್ಲಾಸ್ ಅಂತ ಅನಿಸೋಣ. ಎಲ್ಲರೂ ಒಟ್ಟಿಗೆ ಡ್ಯಾನ್ಸ್ ಮಾಡಬೇಕು, ಓಕೆನಾ? ರೆಡಿ? ಎಸ್, ಸ್ಟ್ಯಾಂಡ್ ಅಪ್. ಮ್ಯೂಸಿಕ್ ಪ್ಲೀಸ್. ಹಾಂ, ಡನ್. ಪರವಾಗಿಲ್ಲ ಪರವಾಗಿಲ್ಲ, ಬನ್ನಿ ಬನ್ನಿ, ನೀವಿರಿ. ಅಷ್ಟೇ ಮಾಡಿ, ಅಷ್ಟೇ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈಗ ಸ್ವಲ್ಪ ಹೀರೋ ಎದುರುಗಡೆ ಬನ್ನಿ. ಹೀರೋ ಬನ್ನಿ ಸರ್. ಹೀರೋಯಿನ್ ಒಂಚೂರು ಎದುರುಗಡೆ ಬನ್ನಿ. ಈಗ ಬ್ಯಾಕ್ಗ್ರೌಂಡ್ನವರು ಬ್ಯಾಕ್ಗ್ರೌಂಡ್ ಡಾನ್ಸಿಂಗ್ ಮಾತ್ರ ಮಾಡ್ತಾರೆ. ಮ್ಯೂಸಿಕ್. ಈಗ ನೀವು ಅವ್ರನ್ನ ಕುಣಿಸಿ. ಸಿಂಪಲ್ ಸ್ಟೆಪ್, ಅವ್ರಿಗೆ ಆಗುವಂಥದ್ದನ್ನು ಮಾಡಿ. ನೀವು ಡಿಂಕಿ ಚಿಕ್ಕಿ ಮಾಡಬೇಡಿ, ಅವ್ರಿಗೆ ಆಗೋದನ್ನು ಸ್ವಲ್ಪ ಮಾಡಿ. ಓಕೆ, ಮ್ಯೂಸಿಕ್. ಯಾ, ಡನ್. ಆಹಾ ಆಹಾ, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತನುಷಾ. ಥ್ಯಾಂಕ್ ಯು ಫಾರ್ ದ ಫುಲ್ ಟೀಮ್. ವಂಡರ್ಫುಲ್. ಗುಡ್ ಲಕ್. ಏನು ಹೇಳಬೇಕಿದೆಯಾ? ಎಸ್, ಆ್ಯಕ್ಚುಲಿ ನನಗೆ ಮದುವೆಗೆ ಎಷ್ಟು ಹೊರತ ಆದ್ರೂ ನನ್ನ ಹಸ್ಬೆಂಡ್ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ನಮ್ಮ ಟಿ ವಿಗೆ ಇದು ತುಂಬ ಬಿಗ್ ಥ್ಯಾಂಕ್ಸ್ ನನ್ನಿಂದ. ಇವತ್ತು ನನ್ನ ಹಸ್ಬೆಂಡು, ನನ್ನ ಮಗಳು, ನನ್ನ ಕೋರಿಯೋಗ್ರಾಫರ್ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ನನಗೊಂದು ಚಾನ್ಸ್ ಸಿಕ್ಕಿದೆ. ನನ್ನ ಕಡೆಯಿಂದ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಿಗೆ ಅತಿ ದೊಡ್ಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮ್ಮ, ಖುಷಿ ಆಯಿತು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. Sun Premium Refined Sunflower Oil Dance Mummy Dance Season 7 powered by Citadel Developers, Shashi Detergent ಹಾಗೂ ಸದ್ಗುರು ಗ್ರಾಮ್ ಫ್ಲವರ್ ಸೋಪ್. ಈ ಎಲ್ಲ ಸ್ಪಾನ್ಸರ್ಸ್ಗೆ ನಾವು ಥ್ಯಾಂಕ್ಸನ್ನು ಹೇಳ್ತಾ ಇದ್ದೇವೆ. ಅದರ ಜೊತೆಗೆ ನಮಗೆ ಸಹಕಾರವನ್ನು ನೀಡಿದ್ದಾರೆ ಪರಿವಾರ್ ರೆಸಿಡೆನ್ಸಿ, ಕೋಟೆಕಾರ್ ಬೀರಿಯಲ್ಲಿರುವಂತಹ ಒಂದು ಹೋಟೆಲ್. ಅವರ ಟೀಮ್ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟನ್ನು ನೀಡಿದ್ದಾರೆ. ಅದರ ಜೊತೆಗೆ ರೋಹನ್ ಕಾರ್ಪೊರೇಷನ್ ಹಾಗೂ ನಮ್ಮ ಮೇಕಪ್ ಆ್ಯಂಡ್ ಮೇಕ್ ಓವರನ್ನು ಮಾಡಿದವರು ಕಟ್ಸ್ ಆ್ಯಂಡ್ ಕರ್ಲ್ಸ್ ಮಲ್ಲಿಕಟ್ಟಿ ಯೂನಿಸೆಕ್ಸ್ ಸ್ಯಾಲೋನ್. ಇವರು ಎಲ್ರಿಗೂ ಥ್ಯಾಂಕ್ಸನ್ನು ಹೇಳ್ತಾ ವಿ ಆರ್ ಟೇಕಿಂಗ್ ಅ ಶಾರ್ಟ್ ಬ್ರೇಕ್ in Dance Mummy Dance Season 7. Don't go anywhere because we are going to be right back. Take a break. Dance, Mummy dance. Dance, Mummy dance. Dance, Mummy dance. ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್ ಟು ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 7. ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದಂಥ ಎಲ್ಲ ಸ್ಪಾನ್ಸರ್ಸ್ಗೆ ನಾವು ಥ್ಯಾಂಕ್ಸನ್ನು ಹೇಳ್ತಾ ಇದ್ದೇವೆ. ಅದರ ಜೊತೆಗೆ ಮೇಯ್ನ್ ಆಗಿ ನಮಗೆ ಅಸೋಸಿಯೇಟ್ ಸ್ಪಾನ್ಸರ್ಸ್ ಆಗಿರುವಂಥ ಜನಪ್ರಿಯ ರೈಸ್, ಸಂತೋಷ್ ಮಿಲ್, ಸತ್ಯನಾಥ್ ಸ್ಟೋರ್ಸ್, ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ, ಇವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅನ್ನು ಹೇಳ್ತಾ ನಮ್ಮ ಈ ವೇದಿಕೆಯಲ್ಲಿ ನೆಕ್ಸ್ಟ್ ಕಂಟೆಸ್ಟೆಂಟನ್ನು ಕರೆಯುವಂಥ ಸಮಯ. ಡೆಫಿನೆಟ್ಲಿ
ಟ್ರಯೋ ರೌಂಡ್ ತೀನ್ ಕಾ ತಡ್ಕ ಅಂತ ನಾವು ಹೇಳಿದ್ದೇವೆ. ಒಂದು ಸೈಡಲ್ಲಿ ಫ್ಯಾಮಿಲಿ ಮೆಂಬರ್, ಒಂದು ಸೈಡಲ್ಲಿ ಕೊರಿಯೋಗ್ರಾಫರನ್ನು ಹಿಡ್ಕೊಂಡು ಬರ್ತಾ ಇರುವಂತಹ ಒಂದು ವಿಶೇಷವಾದಂತಹ ಕಾನ್ಸೆಪ್ಟ್ ಮಯೂರಿ, ನಾಟ್ಯ ಮಯೂರಿ, ಪೀಕಾಕ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಜೊತೆಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್, ದಟ್ ಈಸ್ ಶಿಫಾಲಿ. ಒಂದು ಕಡೆಯಲ್ಲಿ ಅವರ ಕಸಿನ್ ಸಿಸ್ಟರ್, ಇನ್ನೊಂದು ಕಡೆಯಲ್ಲಿ ಅವರ ಅಸೋಸಿಯೇಟ್ ಅಂದರೆ ಜೂನಿಯರ್ ಕೊರಿಯೋಗ್ರಾಫರ್ ಬರ್ತಾ ಇದ್ದಾರೆ. ಸೊ ಈ 3 ಜನ ಸೇರಿಕೊಂಡು ಮಯೂರಿಯನ್ನು ಯಾವ ರೀತಿಯಿಂದ ಕುಣಿಸ್ತಾರೆ ಅಥವಾ ಅವರೇ ಮಯೂರಿ ತನ ಕುಣಿಲಿಕ್ಕೆ ಬರ್ತಾ ಇದ್ದಾರೆ ನೋಡೋಣ. ಪ್ಲೀಸ್ ಪುಟ್ ಹ್ಯಾಂಡ್ಸ್ ಟುಗೆದರ್ ಆಸ್ ವಿ ವೆಲ್ಕಮ್ ದ ನೆಕ್ಸ್ಟ್ ಕಂಟೆಸ್ಟೆಂಟ್ ಶಿಫಾಲಿ ಆನ್ ಸ್ಟೇಜ್. ಪಕ್ಷಿ ಸಂಪುಟದಲ್ಲಿ ಎಷ್ಟೊಂದು ಪಕ್ಷಿಗಳಿವೆ, ಅದರಲ್ಲಿ ತುಂಬ ವಿಶೇಷವಾದ ಪಕ್ಷಿ ಒಂದಿದ್ರೆ ಅದೇ ನವಿಲು. ಆ ಸೌಂದರ್ಯ ಲೋಕದಿಂದ ಜಾರಿದೆ, ನೋಡೋಕೆ 100 ಕಣ್ಣು ಸಾಲದೆ. ಶ್ರೀರಾಮ, ಸೀತಾಮಾತೆ, ಲಕ್ಷ್ಮಣ ವನವಾಸದಲ್ಲಿದ್ದಾಗ ಒಂದು ದಿನ ಸೀತಾಮಾತೆಗೆ ತುಂಬ ಬಾಯಾರಿಕೆಯಾಗುತ್ತದೆ. ಆಗ ಶ್ರೀರಾಮ ವನದೇವರಲ್ಲಿ ನೀರಿರುವ ಜಾಗದ ದಾರಿ ತೋರಿಸಲು ವಿನಂತಿ ಮಾಡುತ್ತಾನೆ. ಸಹಾಯಕ್ಕೆ ಬಂದ ನವಿಲು ನೀರಿರುವ ಜಾಗಕ್ಕೆ ದಾರಿ ಉದ್ದಕ್ಕೂ ತನ್ನ ಒಂದೊಂದೇ ಗರಿಯನ್ನು ಕಿತ್ತು ದಾರಿ ತೋರಿಸುತ್ತದೆ. ಆದರೆ ನವಿಲಿನ ಗರಿಯು ವಸಂತ ಸಮಯದಲ್ಲಿ ಮಾತ್ರ ಉದುರುತ್ತದೆ. ಬಲವಂತವಾಗಿ ಕಿತ್ತರೆ ತನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ನೀರಿರುವ ಜಾಗಕ್ಕೆ ಬಂದ ಶ್ರೀರಾಮ ನವಿಲಿನ ಪ್ರಾಣ ಪಕ್ಷಿ ತನ್ನ ಕಣ್ಣಾರೆ ಹಾರಿ ಹೋಗುತ್ತಿರುವುದನ್ನು ಕಂಡು, ನನಗಾಗಿ ನಿನ್ನ ಗರಿಯನ್ನು ಕಿತ್ತು ನಿನ್ನ ಪ್ರಾಣ ತ್ಯಾಗ ಮಾಡಿದೆ, ನನ್ನ ಮೇಲೆ ನಿನ್ನ ಋಣವಿದೆ. ಆದ್ದರಿಂದ ಮುಂದಿನ ಜನ್ಮದಲ್ಲಿ ನಿನ್ನ ಗರಿಯನ್ನು ನನ್ನ ಮುಕುಟದಲ್ಲಿ ಧರಿಸುತ್ತೇನೆ ಎಂದು ಭಾಷೆ ನೀಡುತ್ತೇನೆ. जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, किसना है. ಕಾರ್ತಿಕೇಯ ದೇವರ ಇನ್ನೊಂದು ಹೆಸರೇ ಸುಬ್ರಹ್ಮಣ್ಯ. ನವಿಲು ಸುಬ್ರಹ್ಮಣ್ಯ ದೇವರ ವಾಹನ. ನವಿಲಿನ ಮೇಲೆ ಕುಳಿತ ಸುಬ್ರಹ್ಮಣ್ಯ ದೇವರನ್ನು ನೋಡಲು 2 ಕಣ್ಣು ಸಾಲದು. ನೀಲಕಂಠ ವಾಹನಂ ದ್ವಿಷಡ್ಭುಜಂ ಕಿರೀಟಿನಂ ಲೋಲರತ್ನ ಕುಂಡಲ ಪ್ರಭಾಭಿರಾಮ ಷಣ್ಮುಖಂ ಶೂಲಶಕ್ತಿ ದಂಡ ಕುಕ್ಕುಟಾಕ್ಷ ಮಾಲಿಕಾಧರಂ ಬಾಲಮೇಶ್ವರಂ ಕುಮಾರ ಶೈಲವಾಸಿನಂ ಭಜೆ. वल्लिदेवयानिका समुल्लसन्तमीश्वरं मल्लिकादि दिव्य पुष्प मालिका विराजितं झल्लरीनिनाद शङ्खवादन प्रियं सदा पल्लवारुणं कुमार शैलवासिनं भजे. ಭಾರತ ನಮ್ಮ ದೇಶ. ನಮ್ಮ ದೇಶದ ರಾಷ್ಟ್ರೀಯ ಪಕ್ಷಿ ಯಾವುದು ಅಂತ ಕೇಳಿದ್ರೆ ಅದೇ ನಾಟ್ಯ ಮಯೂರಿ ಎಂದೇ ಖ್ಯಾತಿಯಾದ, ಹಲವಾರು ಬಣ್ಣಗಳನ್ನು ತನ್ನಲ್ಲೇ ಪಡೆದ, ಹುಟ್ಟಿನಿಂದಲೇ ತಲೆಯಲ್ಲಿ ರಾಜನಂತೆ ಕಿರೀಟ ಪಡೆದ ನವಿಲು. ತೋಂ ತನನ ಧೀರನ ಧೀರನ ತೋಂ ತನನ ಧೀರನ ಧೀರನ ತೋಂ ತನನ ಧೀರನ ಧೀರನ ತೋಂ
ಧೀರೆ ನಾ ಧೀಂ ತನೋ ಧನೋ ಧನೋ ಧೀರೆ ತೋಂ ತನನ ಧೀರೆ ನಾ ಧೀರೆ ನಾ 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 ಉದನ ಧೀಂ ತದನ ಧೀಂ ತನ ಧೀರೆ ನಾ ಉದನ ಧೀಂ ತದನ ಧೀಂ ತನ ಧೀರೆ ನಾ ಧೀಂ ತನೋ ಧನೋ ಧನೋ ಧೀರೆ ನಾ ಧೀಂ ತನೋ ಧನೋ ಧನೋ ಧೀರೆ ನಾ. ನವಿಲೆ ಪಂಚರಂಗ ನವಿಲೆ ಇಲ್ಲಿ ಶಿಫಾಲಿ ನವಿಲೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಶಿಫಾಲಿ ಫಾರ್ ಬೀಯಿಂಗ್ ಇನ್ ದ ಕ್ವಾರ್ಟರ್ ಫೈನಾಲೆ ರೌಂಡ್. ವಾ, ಇನ್ನು ಕೋಲ್ಡ್ ಡಗಡಗ ಆಗ್ತಾ ಇದೆ. ಹೌ ಆರ್ ಯು ಫೀಲಿಂಗ್? ಗುಡ್. ಖುಷಿ ಆಗ್ತಾ ಇದೆಯಾ? ಪರ್ಫಾರ್ಮೆನ್ಸ್ ಆದ್ಮೇಲೆ ಹೇಗಾಗ್ತಾ ಇದೆ? ಸ್ಟ್ರೆಸ್ ರಿಲೀಫ್. ಮೈ ಗಾಡ್, ಫಿನಿಶ್ಡ್. ಓಕೆ, ಹೂ ಇಸ್ ಅ ಕೊರಿಯೋಗ್ರಾಫರ್, ಹೂ ಇಸ್ ಅ ಕಸಿನ್? ದಿಸ್ ಮೈ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ತ್ರಿಷಾ ಶೆಟ್ಟಿನ. This is my Disha. Trisha Shetty. Trisha. Shreya. This is Shreya, my choreographer's assistant. Shreya, okay. Yeah. This is Shivalika, my cousin. Okay. Cousin andre? ಚಿಕ್ಕಪ್ಪನ ದೊಡ್ಡಪ್ಪನ ಮಾಮನ ಮಗಳು ಹೆಂಡತಿ. Uncle side, my brothers. Okay, done. So ಹೇಗೆ ಅನ್ನಿಸ್ತಾ ಇದೆ ಪರ್ಫಾರ್ಮ್ ಮಾಡಿದ್ಮೇಲೆ? Good ma'am. Really good. ಈ ಕಾನ್ಸೆಪ್ಟ್ ಹೇಗೆ ಬಂತು? ನೀವೇ ಹೇಳಿದ್ರಾ ಕೊರಿಯೋಗ್ರಾಫರ್ ಪ್ಲಾನ್ ಮಾಡಿದ್ರಾ? ಕೊರಿಯೋಗ್ರಾಫರ್ ಪ್ಲಾನ್ ಮಾಡಿದ್ದು. And then we all gave our inputs. Okay. And so let's hear it from the choreographer. Choreographer illa ant helidre assistant choreographer will talk. So ee concept agirli, concept bagge research agirli, what is the whole background to that peacock? ಲವ್, ಟ್ರಸ್ಟ್. ಸ್ವಲ್ಪ ಜೋರು ಮಾತಾಡ್ಬೇಕಲ್ಲಮ್ಮ, ಇವ್ರು ಪಿಕಾಕ್ ಥರನೇ ಮಾತಾಡ್ತಾರೆ. ಎಸ್, ಲೌಡ್ಲಿ. ಲವ್ ಆ್ಯಂಡ್ ಟ್ರಸ್ಟ್. ಲವ್ ಆ್ಯಂಡ್ ಟ್ರಸ್ಟ್. ಸೊ ಪಿಕಾಕನ್ನು ಅದಕ್ಕೆ ಹೋಲಿಸ್ಲಿಕ್ಕೆ ಈ ಟಾಪಿಕ್ ಅಂತ ತಗೊಂಡ್ರಿ. ಓಕೆ, ರೈಟ್. ಸೊ ಲೆಟ್ಸ್ ಗೋ ಟು ದ ಕಸಿನ್. ಎಸ್, ನಿಮ್ಮ ಕಸಿನ್ ಬಗ್ಗೆ ಹೇಳಿ. ಕಸಿನ್ ಬಗ್ಗೆ ಏನಲ್ಲ, ಅವರು ತುಂಬ ಚೋಪಿ ಆಗಿದ್ದಾರೆ. ಸೊ ಈಗ ಪರ್ಫಾರ್ಮ್ ಮಾಡ್ತಾ ಇರುತ್ತೆ, ತುಂಬ ಖುಷಿ ಆಗ್ತದೆ. ಇವ್ರಿಗೆ ಪೀಕಾಕ್ ಅಲ್ಲ, ಪ್ಯಾರೆಟ್ ಇಡಬೇಕಿತ್ತು, ಸ್ಪ್ಯಾರೋ ಇಡಬೇಕಿತ್ತಲ್ವಾ? ಓಕೆ, ರೈಟ್. ನೀವು ಡ್ಯಾನ್ಸರ್ ಏನಾ ಮೊದಲಿಂದನೂ, ಅಥವಾ ಇವ್ರಿಗೋಸ್ಕರ ಪ್ರಾಕ್ಟೀಸ್ ಮಾಡಿ ಬಂದಿದ್ದೀರಾ? ಇಲ್ಲ, ನಾವು ಒಟ್ಟಿಗೆ ಡ್ಯಾನ್ಸ್ ಕ್ಲಾಸ್ ಎಲ್ಲ ಹೋಗ್ತಿದ್ವಿ ಚಿಕ್ಕದಿರುವಾಗ. ಸೊ ಆ ಥರ. ಓಕೆ, ಡನ್. ಥ್ಯಾಂಕ್ ಯು ಸೋ ಮಚ್. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ಸಪೋರ್ಟ್ ಮಾಡಲಿಕ್ಕೆ. ಅವ್ರನ್ನೆಲ್ಲ ಕಮೆಂಟ್ ಆದ ನಂತರ ಕರಿತೀವಿ. ಓಕೆ, ಅವರೆಲ್ಲ ಬಂದರು ಅಂತ ಹೇಳಿದ್ರೆ ಜಡ್ಜಸ್ಗೆ ಪಾಪ ಏನು ಹೇಳೋದು ಅಂತ ಗೊತ್ತಾಗಲ್ಲ. ರೈಟ್? ಸೊ ಲೆಟ್ಸ್ ಗೋ ಡೈರೆಕ್ಟ್ಲಿ ಟು ದ ಜಡ್ಜಸ್. ನವಿಲೆ ನವಿಲೆ ಅಂತ ಆಗುವಾಗ ನಮ್ಮಲ್ಲೊಂದು ಪಿಂಕ್ ನವಿಲಲ್ಲಿ ಕೂತ್ಕೊಂಡಿದೆ. ಸೊ ಲೆಟ್ಸ್ ಆಸ್ಕ್ ದ ಪಿಂಕ್ ಬ್ಯೂಟಿಫುಲ್ ಪೀಕಾಕ್. ಅದಿತಿ ಶೆಟ್ಟಿ, ಓವರ್ ಟು ಯು. ಹಾಯ್ ಶಿಫಾಲಿ. ಹಾಯ್ ಮ್ಯಾಮ್. ಎಂಚ ಫೀಲ್ ಆವೊಂದುಂಡು? ಅವೇ ಪಂಡಿತ ಮಸ್ತ್ ರಿಲ್ಯಾಕ್ಸ್ಡ್ ಫೀಲ್ ಅವನು, ಮಸ್ತ್. ನಿಖಿಲ್ ಮೂರು ಜನ ಎಲ್ಲ ಮಸ್ತ್ ಪೊರ್ಲು ತೋಚೊಂದುಲ್ಲಾರು ಪಿಕಾಕ್ಸ್ ಲಕ್ಕನೆ. ಥ್ಯಾಂಕ್ ಯು ಸೋ ಮಚ್. ಪರ್ಫಾರ್ಮೆನ್ಸ್ದ ಬಗ್ಗೆ ಪನೋಡಾಂಡ ಇನ್ನು ಕೊರಿಯೋಗ್ರಫರ್ ಇಜ್ಜೇರು, ಬಟ್ ಐ ಥಿಂಕ್ ಶ್ರೇಯಾ ಇಸ್ ಯರ್ ಎಂಕದ ಅಸಿಸ್ಟೆಂಟ್ ಕೊರಿಯೋಗ್ರಫರ್. ಸೊ ಎಂಕದಾದ ಫೀಲ್ ಆಂಡ್ ಪಂಡ ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಆ್ಯಕ್ಟ್. Song selection out, the transformation from one song to the other, that whole storytelling was really beautiful and neat. Olla Nikulu mast clumsy adu ancha perform manjaru. It was very neat and beautiful. Costumes enk ishta and usually first thing I notice costumes. Dapana mulpa kuldu tunaga costumes make a lot of difference. So I think you guys have chosen the apt costume. Thank you, ma'am. And energy wise, see, this is the quarter finale round. So definitely we as judges expect a lot. And you are an amazing dancer. Enkola and nanonchur complicated choreography mantudoli in the and because you have that capability, you have that body language, irega onji dancer qualities undu. So somewhere I feel that the choreography could be much more complicated because it's a quarter finale round. How Buddu, I think it was a neat, beautiful performance. Thank you, ma'am. Actually, in her place, in a sister-in-law, half of the choreography kaltadittir. And during practice, a toe twist adu, she got sprained. So doctor said her not to, take rest for a week.
So immediately I had to contact her, and within no time she actually learnt all the choreography. So we kept the choreography in the same way. Only in the end we made few changes. So anchadu ena sister-in-law onchuru comfortable out. She's a non-dancer, but she was very interested to come here. So ancha enkul choreography halfway, like almost 3/4 finish adittan. Okay. So within no time we had to make the changes. See, with those changes also, I need to congratulate Shivalika because encle gottaatiji. Very honestly, our role miss mantadu atana, there's nothing like that. But enkulu, obviously we would not know the reasons behind it. Ate we felt like okay, nanala, because only reason is because you are an amazing dancer. So maybe that expectations, Shivali can do it much more better than this Pandu. Otherwise, I think the three of you have complemented each other. Girl power, Mujanala, you guys have synced it and you all have done it really well. But for the next performance, Shifali, lot of expectations I have from you because you have that capacity and capability to do it. All the best. Thank you, ma'am. Thank you so much. Wonderful. Thank you so much. So peacocks, kushi anden chalpun peacocks. Nice. Okay, nice. So going to Pramod Alva. Hi Shifali. Hello sir. 8 dinata practice Shifali. Dane? A week sir. 1 week. Yeah. Okay. Right, 1 week kade itna Kudalin cousin arna yet time ade undad yet practice anagunda 1.5 days. Yeah. Aidu vakka mere yet dinat kaltini. Ave mole 1.5 our akka almost 3 days we practiced. Mere 1.5 days it kaltina. Okay. WhatsApp family group would mean message padera kutumbadi er dancers naklu actually enkul full research manta. ಮಸ್ತ್ ಜನನ್ ಕೇಂಡೆ ಒಂಜಿ ಆ್ಯಂಡ್ ಲಾಸ್ಟ್ ಮೂಮೆಂಟ್ ಡೈನದ ಹತ್ರ ರಜೆದೆ ಪುನಃ ಪ್ರಾಬ್ಲಮ್ ಈವನ್ ಶೀ ಈಸ್ ಇನ್ ಟು ಮೆಡಿಕಲ್ ಪ್ರೊಫೆಷನ್. ಓಕೆ ಅಲ್ಲಿ ರೇಡಿಯೇಷನ್ ಥೆರಪಿಸ್ಟ್ ವಾ ಕಾಲೇಜ್ MIO ಹಾಸ್ಪಿಟಲ್. ಓಕೆ ಫೈನ್. ಸೊ ಲಾಸ್ಟ್ ಮಿನಿಟ್ ಬರ್ತದೆ ಇದು ಪಪ್ಪನ ಫ್ಯಾಮಿಲಿ ಇದನ ಅತ್ತೆ ಎನ್ನ ಅಂಕಲ್ನ ಲೈಕ್ ಅಣ್ಣನ ಸೈಡ್ ನೆಕ್ಸ್ಟ್ ಟೈಮ್ ಏರ್ಪುರ ಡಾನ್ಸ್ ಮಮ್ಮಿಗೆ ಬರ್ಪೇರ್ ಕಂಟೆಸ್ಟ್ ಅಂತೂ ನಿಕ್ಲ ಫ್ಯಾಮಿಲಿ ಏರ್ಪುರ ಡಾನ್ಸರ್ಸ್ ರೆಡ್ ಮುಜ್ಜಿ ಜನನ್ ರೆಡಿ ಮಾಡ್ತದಿಲ್ಲ ದಯಬಂಡ ಆಪ್ಷನ್ ಎಕ್ಸಾಕ್ಟ್ಲಿ ಪ್ರಮೋದ್ ಸರ್ಗೆ ಪಪ್ಪನ ಫ್ಯಾಮಿಲಿ ದನ ಮಮ್ಮಿನ ಫ್ಯಾಮಿಲಿ ದನ ಪೂರ ಬೋರ್ಡು ಪರಿವಾರ ಕುಟುಂಬದ ಪೂರ ಪರಿಚಯ ಅತ್ ಇಮಿಡಿಯೇಟ್ಲಿ ರಡ್ಡು ದಿನಟ್ ಒಂಜೆಂದು ಆಂಡಲ ನೆಕ್ಸ್ಟ್ ಇಮಿಡಿಯೇಟ್ಲಿ ನಾಡಿಯರತ ಸೊ ಎಂಕುಲು ಶೋಸ್ ಕೊರೊಂದಿತ್ತ ಸರ್ ಡ್ಯೂರಿಂಗ್ ಆ ಚೈಲ್ಡ್ಹುಡ್ ಸೊ ಎಂಕ್ಲೆಗೆ ಗೊತ್ತಿತ್ತನು ಬಟ್ ದೆನ್ ವಿ ಥಾಟ್ ಓಕೆ ನ ಸಿಸ್ಟರ್ ಇನ್ ಲಾ ಮಸ್ಟ್ ಕ್ಲೋಸ್ ಇಲ್ಲ ಶಿ ವಾಸ್ ವೆರಿ ಇಂಟ್ರೆಸ್ಟೆಡ್ ಸೊ ವಿ ಥಾಟ್ ವಿಲ್ ಗೆಟ್ ಹರ್ ಫಸ್ಟ್ ಅದಕ್ಕೆ ಇಂಟ್ರೆಸ್ಟ್ ಉಂಡ ನೆಕ್ಸ್ಟ್ ಗ್ರೂಪ್ ರೌಂಡ್ ಉಂಡು ಪಾಡ್ಲೆ ಯಾ ಅಪಗಾರ್ ಬಾಂಬೆ ಪೋದಾಪುನಾರ್ ಬಾಂಬೆ ರಜಿಕ್ಕಂದೆ ಬೈದೀನಿ ಅಂದ ಓಕೆ ನೋ ಪ್ರಾಬ್ಲಮ್ డాన్స్ల ಬಗ್ಗೆ ಬಂದ್ಬಿಡ ವೆರಿ ಬ್ಯೂಟಿಫುಲ್ ಮೂಚೆಲ್ಲ ಭಾರಿ ಶೋಕ್ ತೋಜೊಂದಿಲ್ಲಾರೆ ಬೊಕ್ಕ ಅತೆ ಪೊರ್ಲು ಡ್ಯಾನ್ಸ್ ಮಾಡ್ತಾರೆ ನಿಕ್ಲೆನ್ ತೂನ ಗೊತ್ತಾಪುಂಡು ನಿಕ್ಲು ಪ್ರೊಫೆಷನಲ್ ಟ್ರೈನ್ಡ್ ಆತರಿಂದ ಓಕೆ ಭರತನಾಟ್ಯ ಫಾರ್ಮ್ಸ್ ಅವಡೆ ಇನ್ ಬಿಟ್ವೀನ್ ಲಾಸ್ಟ್ ಕಥಕ್ ಮಲ್ತಲೆ ಬೊಕ್ಕ ಕಾನ್ಸೆಪ್ಟ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಎಂಚ ರಾಮ ಪಿಕಾಕ್ ವಾಕ್ ಮಲ್ತು ತೋಷ್ಪಾಯಿಂಟ್ ನೀರು ಪರ್ರೆ ಸಾದಿಗೆ ಐದು ಬೊಕ್ಕ ಕೃಷ್ಣ ಗಡೆ ಕನೆಕ್ಟ್ ಮಾಡ್ತಾರೆ ಐದು ಬೊಕ್ಕ ನಮ್ಮ ನ್ಯಾಷನಲ್ ಎಂಚ ನಮ್ಮ ದೇಶದ ಭಾರತದ ಏತು ಪುರ ಜಾತಿ ಧರ್ಮ ಉಂಡು ಸ್ಟೆಪ್ ಪೋನಗನೆ ಅಂತ ನಮ್ಮ ಏತು ಕಲ್ಚರ್ಸ್ ಉಂಡು ಐಕ್ ನಮ್ಮನ್ನು ಆ್ಯಕ್ಚುಲಿ ಪಿಕಾಕನ್ನು ನ್ಯಾಷನಲ್ ಬರ್ಡ್ ಅಂದು ಮಲ್ತಿದ್ದೀನಿ ದಯಪಂಡ ಆತು ಕಲರ್ಸ್ ಉಂಡು ಆತು ಫೆಸ್ಟಿವಲ್ಸ್ ಉಂಡು ಅಂದು ಬಂದು ಐಕ್ ನಮಕ್ ನ್ಯಾಷನಲ್ ಬರ್ಡ್ ಪಿಕಾಕ್ ಅಂದು ಮಲ್ತೇವೆ ಬೊಕ್ಕ ವಾಯ್ಸ್ ಓವರ್ ಇರ್ನ ಭಾರಿ ಕೋಚ್ ಓಲಾ ಕೇಂದಿ ನಂಚೇನಿರ್ತುಂಡು ದೇಜ ಫೀಲಿಂಗ್ ಒಂದಿತ್ತು ನಿಂಕ ಪರೀಶ್ ಗೆತ್ತಾನೆ ಇಂಕ ಬೈದಿದ್ದಾರೆ ಪರೀಶ್ ಸರ್ ಎಂಕ್ಲೆ ಆ್ಯಕ್ಚುಲಿ ಫೀಮೇಲ್ ವಾಯ್ಸ್ ಓವರ್ ಬೋರ್ಡ್ ಇತ್ತು ಕೊಡ್ದಿತ್ತ ಬಟ್ ತಿಕ್ಕಿಜಿ ಎಂಕ್ಲೆ ಸೊ ಲಾಸ್ಟ್ ಮೂಮೆಂಟ್ಗೆ ಅರ್ಡ ಫಂಡದ ಮನ್ಪೈನ್ ವಾಯ್ಸ್ ಓವರ್ ಬೈದಿದ್ದಾರೆ ಪರೀಶ್ ಸರ್ ಇಜ್ಜಿ ಆರ್ ಬೈಜರ್ ಪೇಮೆಂಟ್ ದ ಬೇಲೆ ಆತನ ಎಂಕ್ಲೆ ಮಲ್ದುವ ಓಕೆ ಆಲ್ರೆಡಿ ಪಂದೇರು ನೆಕ್ಸ್ಟ್ ಟೈಮ್ ಯಾನ್ ಕಾಂಟ್ಯಾಕ್ಟ್ ಆಫೀಸ್ ಸೌಜನ್ಯ ಮ್ಯಾಮ್ ಓಕೆ ಸೊ ವೆರಿ ಸ್ಮಾರ್ಟ್ಲಿ ದಾಲ್ ರಿಸ್ಕ್ ದೆತನಂದ ಕೊರಿಯೋಗ್ರಫಿ ಮಾಡ್ತಾರೆ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಂಡ ಡೆಫಿನೆಟ್ಲಿ ನಿಕ್ಲ ಕೊರಿಯೋಗ್ರಫಿಗೂ ವರ್ಕ್ ಮಾಡ್ಬೋದು ಸ್ಪೆಷಲಿ ಶಿಫಾಲಿ ಯು ಆರ್ ವೆರಿ ಗುಡ್ ಡಾನ್ಸರ್ ಥ್ಯಾಂಕ್ ಯು ಸರ್ ಸೊ ಆಲ್ರೆಡಿ ಇರೇ ಪನ್ನೊಂದು ತಾರೆ ಚೈಲ್ಡ್ಹುಡ್ ಡ್ಯಾನ್ಸ್ ಮಲ್ತೊಂದಿತ್ತ ಅಂದು ಗ್ರೂಪ್ಡು ಸೊ ಅಂಚೊಪ್ಪುನಾಗ ನೆಕ್ಸ್ಟ್ ದಾಯಪಂಡ ಮೂಜಿ ರೌಂಡ್ಲ ಇರ್ನ ಬೆಸ್ಟ್ ಕೊಡ್ತಾರೆ ನಾ ಪ್ರಕಾರ ಒಂಜಿ ಫಸ್ಟ್ ಟೈಮ್ ಒಂಜಿ ಫ್ರೀ ಸ್ಟೈಲ್ ಮಲ್ತಾರೆ ಲಾಸ್ಟ್ ಟೈಮ್ ಬಾಜಿರಾವ್ ಮಸ್ತಾನಿದ ಮಲ್ತಾರೆ
ಸೊ ನೆಕ್ಸ್ಟ್ ಒಂಚೂರು ಇನ್ನ ಕಂಫರ್ಟ್ ಝೋನದು ಪಿದಾಯ್ಬೋದು ಬೇರೆ ಫಾರ್ಮ್ ಝೋನ್ ಟ್ರೈ ಮಾಡ್ಬೋದು. ಓಕೆ Sure. ಓಕೆ, ಥ್ಯಾಂಕ್ ಯು. Thank you, sir. Thank you God so bless. much. Thank you so much, Pramod sir. Coming to Elton Mascarenas. ಹಲೋ, ಹಾಯ್ ಶಿಫಾಲಿ. Hello, sir. ಓಕೆ, ಡೈರೆಕ್ಟ್ಲಿ ಆ್ಯಕ್ಟಿಗೆ ಪೋಯ್ ಅಕ್ಲು ಪೂರ ಪಂಡೇರು, ಪ್ರಮೋದನೆಲ್ಲ ಪಂಡೇರು, ಸಾರಿ ಅದ್ವಿತಿಲ ಪಂಡಲ್ ಪೂರ ಪಂಡೇರು. ಬಟ್ ಫಸ್ಟ್ ಆಫ್ ಆಲ್ ತ್ರೀ ಆಫ್ ಯು ವೆಲ್ ಡನ್. ಲೈಕ್ you, sir. ದ ಎಕ್ಸ್ಪ್ರೆಷನ್ ಸ್ಪೆಷಲಿ ಶಿಫಾಲಿ ಆ್ಯಂಡ್ assistant choreographer Bokkairna cousin, beautiful expressions. Thank you, sir. Thank you so much. Really beautiful expressions. Okay, but secondly, choreographer has done the choreography very smartly. Smartly panpe vanda, I didn't see any complications in choreography. It's clean and simple detail. Okay, could be the reason niklu dada pannar is a genuine reason. Now ಆ ದುಪ್ಪೋಡು ಐಕೋಸ್ಕರ ಅಂಚ ಮಂತಿನ ಹೆಂಗೆ ಗೊತ್ತಿಜ್ಜಿ, ಬಟ್ ಇಟ್ ವಾಸ್ ಅ ವೆರಿ ಕ್ಲೀನ್ ಕೊರಿಯೋಗ್ರಫಿ, ಸಿಂಪಲ್ ಆ್ಯಂಡ್ ಕ್ಲೀನ್. ಬಟ್ ಆಲ್ ತ್ರೀ ಆಫ್ ಯು have that potential. Yes, sir. Okay, I was expecting opening niklu manpunaga, the first step deppunaga niklu I was expecting a little complicated choreography. ಬಟ್ ಅವು ಆನ್ ಪ್ರೊಸೆಸ್ ಪೋನಾಗ ಒಂತೆ ಸಿಂಪಲ್ ತೋಜುದು ಬತ್ತಂಡು ಮೊನೊಟೊನಸ್ ನಾವು ವೆರಿ. ಓಕೆ, ಸೊ ಐಟ್ ಒಂತೆ ವರ್ಕ್ ಮಲ್ಪ್ಲೆ. Sure, sir. Okay, if she could pick up in 1.5 days, I think 2 days she would have done a fab job. Yes, sir. Complicated That's what. If she was there from beginning, we would have Yes. definitely gone to some complicated. And things. the way storytelling, Pramodana Pandilaka storytelling, Nicola, very beautifully shown and executed. Okay. But my only onji dada pannaga, I didn't like the finishing. End niklu encha finish mantarate avu enಗೆ ಇಷ್ಟ ಆಯ್ತು. That could have been a little better and ತೋಜುಂಡು ಪೂರ ಎಡ್ಡೆ ಎತ್ತಂಡು ಬಟ್ ಲಾಸ್ಟ್ಗೆ ಡ್ರಾಪ್ ಮಾಡಿ. So see, everything has to be packaged very nicely and cleanly. Yes, sir. Eight clean dipare, beautiful dipare, elegant uppor two ere. It could have been a little dramatic end also. Avu mantijar. So next time, okay? Sure, but all three of you, beautiful. Thank you, well sir. done. Thank you so God bless. much. Wonderful. Thank you so much. Lovely comments from the judges. Aar matra apagade antundulle. She's on one particular style. She's not moving from that particular She has style. to go back for duty now, actually. for ಅಂಚ that. ಮೋನೆಡ್ ಬರೀ ನೇರ್ನೆ ಏಪ್ಪ ಒಂಜಿ ರಾಮಾಯಣ ಮುಗಿಯುಂಡು ಆ ಮೋನೆಡ ಎಕ್ಸ್ಪ್ರೆಷನ್ ಮುಂದೆ ದಿನ ಸ್ಟೈಲ್ ಇಂಚಿ ಮೇಲೆ ಕುಜೇರಿ. ಬಟ್ ಎನಿವೇಸ್ ಆಯ್ತು ಕಾರ್ ರೈಟ್. ಸೊ ಕ್ಯಾನ್ ವಿ ಹ್ಯಾವ್ ದ ಫ್ಯಾಮಿಲಿ ಆ್ಯಂಡ್ ಟೀಮ್ ಮೆಂಬರ್ಸ್ ಹೂ ಆರ್ ಹಿಯರ್ ಟು ಸಪೋರ್ಟ್? ಬೇಗ ವೇದಿಕೆಗೆ ಬರೋದಕ್ಕೆ ಏನೋದಿಲ್ಲ. ಹೂ ಆಲ್ ಆರ್ ಹಿಯರ್? ಏರ್ ಬರೋಲ್ಲೇರು? And a daughter, son, daughter, no friend, mummy, daddy, and a dodama. Very good, superb. So family is here to support. Hi. ಒಂದಿತ್ತು ಮಮ್ಮ ಒಂದಿತ್ತು ಪಿಕಾಕ್. ಓಕೆ, ಸೊ ಮಗಲ್ನ ಬಗ್ಗೆ ದಾದನ ಪಂಡ್ರುಂಡೆ ಅಂದ ಅರ್ನ ಬಗ್ಗೆ ದಾದನ ಪಂಡ್ರುಂಡೆ ಮಮ್ಮಿ ಪಾಪ ಇಂಚ ಮಸ್ತ್ ಪಾತಿರು ಮೈಕ್ ಕೊಂಡ ಇರ್ ಮೈಕ್ ಇಚ್ಚಂದೆ ಪಾತಿರ್ಲ ನೀವು ಭೂಮಿ ಮೈಕ್ ಕೊರ್ಲೆ ದೂರ ಹೊಡ್ದು. ಎಸ್ ಪಾತಿರ್ವೇರು. ಓಕೆ, ಜಡ್ಜ್ ನಕ್ಲೆಲ್ಲ ಮುಲ್ಕುಲ್ ದಿನಕ್ಲು ಪೂರೇ ಇಗ್ಲ ನಮಸ್ತೆ. ಮಗಲ್ ಎಲ್ಯ ದಿಂಚೆಲ್ಲ ಡ್ಯಾನ್ಸರೇ ಆ್ಯಂಡ್ ಅಲ್ಲಿಗೊಂದು ಅಲ್ಲ ಹಠೆಟ್ಟ ಅಲ್ಲಿತ್ತೆ ಸ್ಟೇಜ್ ಕೊರಿಯೋಗ್ರಫಿ ದೇತೊಂದು ಡ್ಯಾನ್ಸ್ ಮಲ್ತೊಂದಿಲ್ಲ ಅಲ್ಲಿ ಭಾರಿ ಇಂಟ್ರೆಸ್ಟ್ ಅಲ್ಲಿಗೆ ಒಕ್ಕ ನೆರ್ತಾರ ಒಂದಕ್ಕೆ ಕೂಡ ರಾತ್ರಿ ಎಲ್ಲ ಆತನೋರ ರಾತ್ರಿ ಲೇಟ್ ನಿಕ್ ಬೋಡ ಈ ರಡ್ಡು ಜೋಕ್ಲೆ ನೆನಡ ಕೊರ್ದು ನಿಕ್ ಪೋದು ನಿಕ್ ಬಾಸೆ ಜನಿಕ್ ನಲ್ಲ ಜಾಸ್ತಿ ಇತ್ತುಂಡ ಜಾಸ್ತಿ ನಿನ್ನೆ ಏಪ ಮುಗ್ಗೇರೆ 11 ಗಂಟೆ ಕೊಡೆ ಆ್ಯಕ್ಚುಲಿ ಫಿನಿಶ್ ಮಾಡ್ಕೊಡಿರ್ತೇನೆ ನಾನು ಫುಲ್ ಕಂಪ್ಲೀಟ್ ಆದು. ಸೊ ಪೋನಾಗ 11 o'clock ಆಗ್ತಾನೆ ಫುಲ್ ಪೂರ ರಿಟರ್ನ್. ಅಮ್ಮ ಆತಿತ್ತದ್ಲ ಈ ನೀರು ಬೈದು ಅರೆಗೆ ಸಪೋರ್ಟ್ ಮಲ್ದಾರೆ ಬಂಡ ಇರೇನು ಎದುರುಡು ಕುಲ್ದು ಅರೆಗೆ ಧೈರ್ಯ ನನ್ನಾತ ಜಾಸ್ತಿ ಬರ್ತದೆ. ಮಮ್ಮಿ ಪಾಪ ಎದುರುಡು ಇತ್ತೊಂದು ಸಪೋರ್ಟ್ ಮಲ್ಪೇರ್ ಬಂಡ ಐತಾತ ಜಾಸ್ತಿ ಒಂಜಿ ಬ್ಲೆಸ್ಸಿಂಗ್ ಐತಾತ ಜಾಸ್ತಿ ಒಂಜಿ ಶಕ್ತಿ ಎಂಕ್ಲೆ ತಿಕ್ಕುಜಿಗೆ ಅಂಚ ಬತ್ತದ ಸಪೋರ್ಟ್ ಮಾಡ್ತೀನಿ. ನೀರು ನೆರಲೆ ಇಲ್ಲ ಬೋದು ಎತ್ತು ಬರೋಣ ನೆರಲೆ ಜೋಕ್ಲೆನ್ ತೂ ಅನ್ಲೆ ಪುಳ್ಳಿಲ್ಲ ತೊಂದರೆ ಇಜ್ಜಿ. ಬಟ್ ಈಗ ಬತ್ತದ ಸಪೋರ್ಟ್ ಮಲ್ಬಾರತ ಈ ವೇದಿಕೆದ ಅವೇ ಒಂಜಿ ಭಾರಿ ಲಾಯಕದ ಗುಣ. ಫ್ಯಾಮಿಲಿ ಸಪೋರ್ಟ್ ದೊಟ್ಟಿಗೆ ಏರಾಂಡ್ಲ ಒಂದು ಸಾಧನೆ ಮಲ್ಪೋಡೊಂದು ಬರ್ಪೇರಿ ಎಂಕ್ಲೆ ಏಪಲ ಅನ್ಪುನ್ ಫ್ಯಾಮಿಲಿನ ಬುಡ್ದು ಬರೋಚ್ ಒಟ್ಟಿಗೆ ಬತ್ತನ ಕೊಂಚ ದುಡ್ಡ ಜಾಸ್ತಿ ಅಂಚೆ ಇರ್ ಬತ್ತೇನೆ ಏಕಾದ್ರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಕ್ಚುಲಿ ಆ್ಯಂಡ್ ಡ್ಯಾನ್ಸ್ ಸ್ಟಾರ್ಟ್ ಮನ್ಪೇರೇನೆ ಆರೆ ರೀಸನ್
ಯಾನ್ ಎಲ್ಲಿಯಪ್ಪ ನಾ ಮಸ್ತ್ ಚಬ್ಬಿ ಇತ್ತಗೆ ಸೊ ಅರಿಗೆ ಪೋಡಿಗೆ ಅಣ್ಣ ನಮ್ಮೋಲು ಮಲ್ಲನಗ ಬೊದುಮಟ್ಟ ಅದು ಲೇಜಿ ಆಯಲ್ಡ ಪಂದು ಏನ ಲೇಜಿ ಆಪರಂದ ಪೊದು ತಿಕ್ಕಿ ಜಿಂಡ ಅಂದ್ ಅವು ಪ್ರಾಬ್ಲಮ್ ಅರೆಗೆ ಪ್ರಾಬ್ಲಮ್ ಅವು ನೀ ಪೊದು ತಿಕ್ಕು ಜಾನ್ ಅಂಚಾರ್ ಲೆತೊಂದು ಪೋದು ಸ್ಟಾರ್ಟ್ ಮಂತೀನಿ ಅವು ಹರಿಹರನ್ ಸರ್ ಏನ ಫಸ್ಟ್ ಗುರು ಸೊ ಅರ್ನಡಿ ಪೋದು ಬೆತ್ತ ಪತ್ತೊಂದು ಕುಲ್ಲೊಂದಿತ್ತರ್ಗೆ ಲಾಸ್ಟಿಗೆ ಸರ್ ಪಂಡೇರ್ಗೆ ಅಲ್ಲಿ ಜೆಪ್ಪಡು ಈರ್ ಕಲ್ತದ್ದು ಇಲ್ಲಡ್ ಕಲ್ಪಲೆ ಅಲ್ಲಿಗೆ ಸೊ ಅಂಚ ಸ್ಟಾರ್ಟ್ ಇತ್ತೆ ಅಮ್ಮನ ನಲ್ಪ ಅವಡು ಇತ್ತೆ ಅಮ್ಮ ಮಗಲ್ ಪುಳ್ಳಿ 3 ಜನ ಒಟ್ಟಿಗೆ ನಲ್ಪೊಡಿ ವೇದಿಕೆ ಬಾರಿ ಖುಷಿ ಆಗ್ಬಿಟ್ಟು ಎಸ್ ಒಂಜಿ ಮ್ಯೂಸಿಕ್ ಅಮ್ಮ ಒಂಜಿ 2 ಸ್ಟೆಪ್ ದೊಡ್ಡಮ್ಮ ನಾವು ಅವು ದೊಡ್ಡಮ್ಮ ಎಸ್ ಇತ್ತೆ ಒಟ್ಟಿಗೆ ಪಪ್ಪಲ ನಲ್ಪುನ ಮಲ್ಪೊಲ್ಲಿ ಹಸ್ಬೆಂಡ್ ಬೈಜರತ್ತೆ ಹಸ್ಬೆಂಡ್ ಪಿದೈ ದುರುಡಿಪ್ಪುನು ಕತರ್ಡುಪ್ಪುನು ಓಕೆ ಹಸ್ಬೆಂಡ್ ಫೋನ್ ಮಲ್ತ ಪನ್ಪೇರ ಕಂಪ್ಲೇಂಟ್ ಉಂಡಾ ಇಜ್ಜಿ ಆತವರ ನಾ ಹಸ್ಬೆಂಡ್ ನಾನೇ ಬರ್ಪುನ್ ರಿಪೋರ್ಟ್ ದೆತೊನ್ ವೇರ ಪಗ ಓಕೆ ಡೈರೆಕ್ಟ್ ಅಪ್ಡೇಟಿಂಗ್ ಅವನ್ ದಿಪ್ಪುಂಡು ಆ ರೀತಿ ಬರ್ರೆ ಉಂಡ ಓಲಾಂಡಲ ಇಜ್ಜಿ ಮೇ ಬಿ ಎಂಡ್ ಆಫ್ ದಿಸ್ ಇಯರ್ ಓಕೆ ಓಕೆ ವಂಡರ್ಫುಲ್ ಅದು 5 ನಾರಾಯಣ ಲಾಂಚರ್ ನಲ್ಪಾದಲ್ಲಿ ಇಂದು ರಿಸೆಪ್ಷನ್ಗೆ ಲಾಸ್ಟ್ ನಲ್ತು ದಿನ ಅವಳ ಸರ್ಪ್ರೈಸ್ ಲಾಸ್ಟ್ ಅತ್ತವ ಫಸ್ಟ್ ಗೆ ನಾನು ಇಜ್ಜಿ ಇಂಚ ಡ್ಯಾನ್ಸ್ ಮನ್ಪೇರ್ ಇಂಚ ಮಲ್ಪೇರ ಒಟ್ಟಿಗೆ ಡ್ಯಾನ್ಸ್ ಮಲ್ತಿನ ರಿಸೆಪ್ಷನ್ ಆನ್ ಸ್ಟೇಜ್ ವಂಡರ್ಫುಲ್ ರೈಟ್ ठुमक ठुमक जब हिट छे तू पहाड़ी बटोमा छम छमे पायल घुंघरू बाजने त्यारे खुटमा ठुमक ठुमक जब हिट छे तू पहाड़ी बटोमा छम छमा पायल घुंघरू बाजने त्यारे खुटमा लाल प्यार कंगना हाथ में चूड़ी छनहरा लाल प्यार कंगना हाथ में चूड़ी छनहरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा ವಂಡರ್ಫುಲ್ ಥ್ಯಾಂಕ್ ಯು ಸೋ ಮಚ್ ಆಲ್ ದ ವೆರಿ ಬೆಸ್ಟ್ ಕ್ವಾರ್ಟರ್ ಫಿನಾಲೆ ರೌಂಡ್ಗೆ ಬೈದಾರೆ ನನ್ನಾತು ಎದುರು ಪೋಯರೆ ದಾದ ಹೆಂಗೊತ್ತು ದಟ್ ಇಸ್ ಆಲ್ ಆನ್ ದ ಜಡ್ಜಸ್ ಬಟ್ ಇಟ್ಸ್ ಡೆಫಿನೆಟ್ಲಿ ಅ ಗ್ರೇಟ್ ಅಚೀವ್ಮೆಂಟ್ ಈ ಒಂದು ಸ್ಟೆಪ್ ದತ್ತೊಂದು ವೇದಿಕೆಗೆ ಬೈದಾರೆ ಪನ್ನಡ ಅವೇ ಒಂದು ಮಲ್ಲ ಅಚೀವ್ಮೆಂಟ್ ಸೊ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಗುಡ್ ಲಕ್ ಸೊ ನಾವು ನೋಡ್ತಾ ಇದ್ದೀರಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 7 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಶಶಿ ಡಿಟರ್ಜೆಂಟ್ ಹಾಗೂ ಸದ್ಗುರು ಗ್ರಾಮ್ ಫ್ಲವರ್ ಸೋಪ್ ಇವರೆಲ್ಲ ನಮ್ಮ ಸ್ಪಾನ್ಸರ್ಸ್ಗೆ ಥ್ಯಾಂಕ್ಸ್ ಅನ್ನು ಹೇಳ್ತಾ ನಮ್ಮ ಇಂದಿನ ಸಂಚಿಕೆಯನ್ನು ಮುಗಿಸುವಂತಹ ಸಮಯ ನಮ್ಮ ಟ್ಯಾಲೆಂಟೆಡ್ ಎಂಥೂಸಿಯಾಸ್ಟಿಕ್ ಆ್ಯಂಡ್ ವೆರಿ ವೆರಿ ಎಂಥೂಸಿಯಾಸ್ಟಿಕ್ ಮಮ್ಮಾಸ್ ರೆಡಿ ಆಗಿದ್ದಾರೆ ನೆಕ್ಸ್ಟ್ ರೌಂಡಲ್ಲಿ ನಮ್ಮೆಲ್ಲರನ್ನ ಮನೋರಂಜಿಸಲಿಕ್ಕೆ ಅಷ್ಟು ತನಕ ನೀವು ಸ್ವಲ್ಪ ಬೇರೆ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಟಿಲ್ ದೆನ್ ಕೀಪ್ ಡಾನ್ಸಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ನಮ್ಮ ಟಿವಿ Dance,